श्री सच्युताष्टकम की जय। जय जय श्री चैतन्य जय नित्यानंद। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। जय द्वैत चंद्र जय गौर भक्त वृंद। जय जय श्री चैतन्य जय नित्यानंद। जय जय श्री चैतन्य जय नित्यानंद। जय द्वैत चंद्र जय गौर भक्त वृंद। जय द्वैत चंद्र जय गौर भक्त वृंद। गौरांग 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 गौरांग। नित्यानंद नित्यानंद गौरांग नित्यानंद। नित्यानंद नित्यानंद गौरांग गौरांग नित्यानंद गौरांग। नित्यानंद गौरांग नित्यानंद गौरांग। ಶ್ರೀ ಚೈತನ್ಯ ಚರಿತಾಮೃತಂ ಕಿ ಜೈ, ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಇವತ್ತಿನ ಕ್ಲಾಸ್ ಶುರು ಮಾಡೋಣ. ಹರೇ ಕೃಷ್ಣ. ಇವತ್ತು ಅಧ್ಯಾಯ 4. ಸನಾತನ ಗೋಸ್ವಾಮಿ ಜಗನ್ನಾಥಪುರಿಯಲ್ಲಿ ಭಗವಂತನನ್ನ ಭೇಟಿ ಮಾಡುವಂತ ಒಂದು ಸಂದರ್ಭ. ಹರೇ ಕೃಷ್ಣ. ಕೇಳ್ತಾ ಇದೆಯಲ್ಲ ಮಾತಾಜಿ? ಹರೇ ಕೃಷ್ಣ. ಓಕೆ. ಇಲ್ಲಿ 4ನೇ ಅಧ್ಯಾಯವನ್ನ ಭಕ್ತಿ ವಿನೋದ ಠಾಕೂರರು ತಮ್ಮ ಅಮೃತ ಪ್ರವಾಹ ಭಾಷ್ಯದಲ್ಲಿ ಈ ಕೆಳಗಿನಂತೆ ಸಂಕ್ಷೇಪಿಸಿದ್ದಾರೆ. ಶೀಲ ಸನಾತನ ಗೋಸ್ವಾಮಿ ಅವರು ಮಥುರಾದಿಂದ ಜಗನ್ನಾಥಪುರಿಗೆ ಒಬ್ಬಂಟಿಯಾಗಿ ಭಗವಾನ್ ಚೈತನ್ಯರನ್ನ ನೋಡಲು ಬಂದರು. ಅಲ್ಲಿ ಜಾರ್ಖಂಡ ಅರಣ್ಯದ ಮೂಲಕ ಪ್ರಯಾಣಿಸುವಾಗ ಪ್ರತಿದಿನ ಕೆಟ್ಟ ನೀರಿನಲ್ಲಿ ಸ್ನಾನ ಮಾಡಿ ಸಾಕಷ್ಟು ಆಹಾರ ಸಿಗದೆ ಅವರಿಗೆ ದೇಹವು ತುರಿಕೆ ಮಾಡುವ ಒಂದು ಕಾಯಿಲೆ ಬರ್ತದಂತೆ ಸನಾತನ ಗೋಸ್ವಾಮಿ ಅವರಿಗೆ. ಈ ತುರಿಕೆಯಿಂದ ತುಂಬಾ ಬಳಲ್ತಾ ಇರ್ತಾರೆ ಅವರು. ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಸಮ್ಮುಖದಲ್ಲಿ ಜಗನ್ನಾಥನ ರಥದ ಚಕ್ರದ ಕೆಳಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅವರು ನಿರ್ಧರಿಸಿದ್ದಾರೆ ಅಂತೇಳಿ. ಹಾಗೆ ಸನಾತನ ಗೋಸ್ವಾಮಿ ಜಗನ್ನಾಥಪುರಿಗೆ ಬಂದಾಗ ಅವರು ಹರಿದಾಸ ಠಾಕೂರರ ಆರೈಕೆಯಲ್ಲಿ ಸ್ವಲ್ಪ ಕಾಲ ಇದ್ದರು ಮತ್ತು ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನ ನೋಡಿ ತುಂಬಾ ಸಂತೋಷ ಪಟ್ಟರು. ಭಗವಂತ ಸನಾತನ ಗೋಸ್ವಾಮಿಗೆ ತನ್ನ ಕಿರಿಯ ಸಹೋದರ ಅನುಪಮನ ಮರಣದ ಬಗ್ಗೆ ತಿಳಿಸಿದರು. ಅವರು ಭಗವಾನ್ ರಾಮಚಂದ್ರನ ಪಾದ ಕಮಲಗಳಲ್ಲಿ ಅಪಾರ ನಂಬಿಕೆಯನ್ನ ಹೊಂದಿದ್ದರು. ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವ ನಿಮ್ಮ ನಿರ್ಧಾರವು ಅಜ್ಞಾನದ ಪರಿಣಾಮವಾಗಿದೆ. ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಒಬ್ಬರು ದೇವರ ಪ್ರೀತಿಯನ್ನು ಪಡೆಯಲು ಸಾಧ್ಯವಿಲ್ಲ. ನೀವು ಈಗಾಗಲೇ ನಿಮ್ಮ ಜೀವನ ಮತ್ತು ದೇಹವನ್ನು ನನ್ನ ಸೇವೆಗೆ ಅರ್ಪಿಸಿದ್ದೀರಿ. ಆದ್ದರಿಂದ ನಿಮ್ಮ ದೇಹವು ನಿಮಗೆ ಸೇರಿಲ್ಲ ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳುವ ಯಾವುದೇ ಹಕ್ಕಿಲ್ಲ. ನಾನು ನಿಮ್ಮ ದೇಹದ ಮೂಲಕ ಅನೇಕ ಭಕ್ತಿ ಸೇವೆಗಳನ್ನು ನಿರ್ವಹಿಸಬೇಕು. ನೀವು ಭಕ್ತಿ ಸೇವೆಯ ಪಂಥವನ್ನು ಬೋಧಿಸಬೇಕೆಂದು ಮತ್ತು ಕಳೆದು ಹೋದ ಪವಿತ್ರ ಸ್ಥಳಗಳನ್ನು ಅಗೆಯಲು ವೃಂದಾವನಕ್ಕೆ ಹೋಗಬೇಕೆಂದು ನಾನು ಬಯಸುತ್ತೇನೆ. ಹೀಗೆ ಮಾತನಾಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೊರಟು ಹೋದರು ಮತ್ತು ಹರಿದಾಸ ಠಾಕೂರ ಮತ್ತು ಸನಾತನ ಗೋಸ್ವಾಮಿ ಈ ವಿಷಯದ ಬಗ್ಗೆ ಅನೇಕ ಮಾತುಕತೆಗಳನ್ನ ನಡೆಸಿದರು ಅಂತ ಈ ಒಂದು ಇಡೀ ಅಧ್ಯಾಯದಲ್ಲಿ ಬರುವಂತ ಒಂದು ಸಮ್ಮರಿ ಇಲ್ಲಿ ಕೊಡ್ತಾ ಇರುವಂತದ್ದು. ಒಂದು ದಿನ ಶ್ರೀ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಯನ್ನು ಕರೆಸಿದರು ಮತ್ತು ಅವರು ಯಮೇಶ್ವರ ತೋಟಕ್ಕೆ ಬರಬೇಕೆಂದು ಬಯಸಿದರು. ಸನಾತನ ಗೋಸ್ವಾಮಿ ಸಮುದ್ರ ತೀರದ ಕಡಲ ತೀರದ ಮಾರ್ಗದ ಮೂಲಕ ಭಗವಂತನನ್ನು ತಲುಪಿದರು. ಶ್ರೀ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಯನ್ನು ನೀವು ಯಾವ ದಾರಿಯಲ್ಲಿ ಬಂದಿದ್ದೀರಿ ಎಂದು ಕೇಳಿದಾಗ ಸನಾತನರು ಉತ್ತರಿಸಿದರು, ಜಗನ್ನಾಥನ ಅನೇಕ ಸೇವಕರು ಜಗನ್ನಾಥ ದೇವಾಲಯದ ದ್ವಾರದ ಮಾರ್ಗದಲ್ಲಿ ಬಂದು ಹೋಗುತ್ತಿದ್ದಾರೆ. ಆದ್ದರಿಂದ ನಾನು ಆ ದಾರಿಯಲ್ಲಿ ಹೋಗಲಿಲ್ಲ, ಬದಲಾಗಿ ಕಡಲ ತೀರದ ಮೂಲಕ ಹೋಗುತ್ತಿದ್ದೆ. ಮರಳಿನ ಶಾಖದಿಂದಾಗಿ ತನ್ನ ಪಾದಗಳಲ್ಲಿ ಉರಿಯುವ ಗುಳ್ಳೆಗಳು ಇದ್ದವು ಎಂದು ಸನಾತನ ಸ್ವಾಮಿಗೆ ತಿಳಿದಿರಲಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಯ ದೇವಾಲಯದ ಬಗ್ಗೆ ಅಪಾರ ಗೌರವವನ್ನ ಕೇಳಿ ಸಂತೋಷ ಪಟ್ಟರು. ಅವನ ಕಾಯಿಲೆಯಿಂದ ಅವನ ದೇಹದ ಮೇಲೆ ಒದ್ದೆಯಾದ ಹುಣ್ಣುಗಳು ಉಂಟಾಗುತ್ತಿದ್ದ ಕಾರಣ ಸನಾತನ ಗೋಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಅಪ್ಪಿಕೊಳ್ಳುವುದನ್ನು ತಪ್ಪಿಸುತ್ತಿದ್ದರು.
ಆದರೆ ಅದೇನೇ ಇದ್ದರೂ ಭಗವಂತನು ಅವನನ್ನು ಬಲವಂತವಾಗಿ ಅಪ್ಪಿಕೊಳ್ಳುತ್ತಿದ್ದನು. ಇದು ಸನಾತನ ಗೋಸ್ವಾಮಿಯನ್ನು ತುಂಬಾ ಅಸಮಾಧಾನಗೊಳಿಸಿತು. ಅಂತ ಹೇಳಿದ್ರೆ ಒಂದು ತಾಯಿಯಾದವಳಿಗೆ ಮಗು ಏನೇ ಗಲೀಜು ಮಾಡಿದ್ರು ಕೂಡ, ಅದು ವಾಂತಿ ಮಾಡ್ಲಿ ಕಕ್ಕ ಮಾಡ್ಲಿ ಏನ್ ಮಾಡಿದ್ರು ಕೂಡ ಅವಳಿಗೆ ಅದು ಹೆಸಿಗೆ ಅಂತ ಅನ್ಸೋದಿಲ್ಲ. ಅಷ್ಟು ಅಕ್ಕರೆಯಿಂದ ಅದನ್ನ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಎಲ್ಲ ನೋಡ್ಕೊಳ್ತಾಳೆ. ಅದೇ ರೀತಿ ಇಲ್ಲಿ ಚೈತನ್ಯ ಮಹಾಪ್ರಭುಗಳಿಗೆ ಸನಾತನ ಗೋಸ್ವಾಮಿ ಅವರನ್ನ ಅಪ್ಪಿಕೊಳ್ಬೇಕು ಅಂತ ಅನಿಸ್ತಾ ಇತ್ತು. ಅಂತ ಒಂದು ಶುದ್ಧ ಭಕ್ತ ಆಗಿರುವಾಗ ಇವರು ಹಿಂಜರಿತಾ ಇರ್ತಾರೆ. ಅವರ ಒಂದು ಕಾಯಿಲೆಯ ಕಾರಣ, ಮೈಯಲ್ಲಿ ಹುಣ್ಣು, ಕೀವು ತುಂಬಿದ ಹುಣ್ಣು ಇದೆ, ಹಾಗಾಗಿ ಬೇಡ ಅಂತ ಹೇಳ್ಕೊಂಡು ಆ ರೀತಿ. ಆದ್ರೆ ಅದು ಬಲವಂತವಾಗಿ ಅವರನ್ನ ಅಪ್ಪಿಕೊಳ್ತಾ ಇದ್ರಂತೆ ಚೈತನ್ಯ ಮಹಾಪ್ರಭು. ಇದು ಸನಾತನ ಗೋಸ್ವಾಮಿ ಅವರನ್ನ ತುಂಬಾ ಅಸಮಾಧಾನಗೊಳಿಸಿತು. ಮತ್ತು ಆದ್ದರಿಂದ ಅವನು ಏನು ಮಾಡಬೇಕೆಂದು ಜಗದಾನಂದ ಪಂಡಿತರೊಂದಿಗೆ ಸಮಾಲೋಚಿಸಿದನು. ಜಗದಾನಂದ ಪಂಡಿತ ಅವರು ಇವರ ಆಪ್ತ ಚೈತನ್ಯ ಮಹಾಪ್ರಭುಗಳದ್ದು. ಜಗನ್ನಾಥನ ರಥೋತ್ಸವದ ನಂತರ ವೃಂದಾವನಕ್ಕೆ ಹಿಂತಿರುಗಲು ಜಗದಾನಂದ ಪಂಡಿತನಿಗೆ ಸಲಹೆ ನೀಡಿದನು. ಆದರೆ ಶ್ರೀ ಚೈತನ್ಯ ಮಹಾಪ್ರಭು ಈ ಸೂಚನೆಯ ಬಗ್ಗೆ ಕೇಳಿದಾಗ ಅವನು ಜಗದಾನಂದ ಪಂಡಿತನನ್ನು ಶಿಕ್ಷಿಸಿದನು. ಮತ್ತು ಸನಾತನ ಗೋಸ್ವಾಮಿ ತನಗಿಂತ ಹಿರಿಯ ಮತ್ತು ಹೆಚ್ಚು ವಿದ್ವಾಂಸ ಎಂದು ನೆನಪಿಸಿದನು. ಸನಾತನನು ಶುದ್ಧ ಭಕ್ತನಾಗಿದ್ದರಿಂದ ಭಗವಂತನು ತನ್ನ ದೈಹಿಕ ಸ್ಥಿತಿಯಿಂದ ಎಂದಿಗೂ ತೊಂದರೆಗೊಳಗಾಗಲಿಲ್ಲ ಎಂದು ಶ್ರೀ ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಗೆ ತಿಳಿಸಿದರು. ಭಗವಂತ ಸನ್ಯಾಸಿಯಾಗಿದ್ದ ಕಾರಣ ಅವನು ಒಂದು ದೇಹವನ್ನು ಇನ್ನೊಂದಕ್ಕಿಂತ ಉತ್ತಮವೆಂದು ಪರಿಗಣಿಸಲಿಲ್ಲ. ಅಂದ್ರೆ ಆ ದೇಹದಿಂದ ಅವ್ರು ನೋಡ್ತಾ ಇಲ್ಲ. ಅಂದ್ರೆ ಇದೆಲ್ಲ ಕೂಡ ಪರೀಕ್ಷೆಗಳು, ಒಂದು ಭಕ್ತನಿಗೆ ಆಗಿರ್ಬೋದು ಪರೀಕ್ಷೆಗಳು. ಹೇಗೆ ಅಂದ್ರೆ ಭಗವಂತನ ಅವತಾರ ಚೈತನ್ಯ ಮಹಾಪ್ರಭು ಅವನನ್ನ ದೇಹದ ಭಾವನೆಯಿಂದ ನೋಡೋದಿಲ್ಲ ಅವರು. ಹಾಗಾಗಿ ಅವರಿಗೆ ಆ ದೈಹಿಕ ಸ್ಥಿತಿಯಿಂದ ಎಂದಿಗೂ ತೊಂದರೆಗೊಳಗಾಗ್ಲಿಲ್ಲ ಎಂದು ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಗೆ ತಿಳಿಸಿದರು. ಭಕ್ತರನ್ನು ತಂದೆಯಂತೆ ಪೋಷಿಸುತ್ತಿದ್ದೇನೆ ಎಂದು ಅವನಿಗೆ ತಿಳಿಸಿದರು. ಅಂದ್ರೆ ಭಗವಂತನು ಸನಾತನನನ್ನು ಮತ್ತು ಇತರ ಭಕ್ತರನ್ನು ತಂದೆಯಂತೆ ಪೋಷಿಸುತ್ತಿದ್ದೇನೆ ಎಂದು ಅವನಿಗೆ ತಿಳಿಸಿದನು. ಆದ್ದರಿಂದ ಸನಾತನನ ತುರಿಕೆ ಚರ್ಮದಿಂದ ಹೊರಹೊಮ್ಮುವ ತೇವಾಂಶವು ಭಗವಂತನ ಮೇಲೆ ಯಾವುದೇ ಪರಿಣಾಮ ಬೀರಲಿಲ್ಲ. ಈ ರೀತಿ ಸನಾತನ ಗೋಸ್ವಾಮಿಯೊಂದಿಗೆ ಮಾತನಾಡಿದ ನಂತರ ಭಗವಂತನು ಮತ್ತೆ ಅವನನ್ನು ಅಪ್ಪಿಕೊಂಡನು. ಮತ್ತು ಈ ಅಪ್ಪುಗೆಯ ಕಾರಣ ನಂತರ ಸನಾತನ ಗೋಸ್ವಾಮಿ ರೋಗದಿಂದ ಮುಕ್ತನಾದನು. ಆ ವರ್ಷ ತನ್ನೊಂದಿಗೆ ಇರಲು ಭಗವಂತನು ಸನಾತನ ಗೋಸ್ವಾಮಿಗೆ ಆದೇಶಿಸಿದನು. ಮತ್ತು ಮುಂದಿನ ವರ್ಷ ರಥಯಾತ್ರಾ ಉತ್ಸವವನ್ನು ನೋಡಿದ ನಂತರ ಅವನು ಪುರುಷೋತ್ತಮ ಕ್ಷೇತ್ರವನ್ನು ತೊರೆದು ವೃಂದಾವನಕ್ಕೆ ಹಿಂದಿರುಗಿದನು. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ಭೇಟಿಯಾದ ನಂತರ ಶ್ರೀ ರೂಪ ಗೋಸ್ವಾಮಿ ಕೂಡ ಬಂಗಾಳಕ್ಕೆ ಹಿಂದಿರುಗಿದರು. ಅಲ್ಲಿ ಅವರು 1 ವರ್ಷ ಇದ್ದರು. ಅವರು ಹೊಂದಿದ್ದ ಹಣವನ್ನು ತಮ್ಮ ಸಂಬಂಧಿಕರು, ಬ್ರಾಹ್ಮಣರು ಮತ್ತು ದೇವಾಲಯಗಳಲ್ಲಿ ಹಂಚಿದರು. ಈ ರೀತಿಯಾಗಿ ಅವರು ಸಂಪೂರ್ಣವಾಗಿ ನಿವೃತ್ತರಾಗಿ ಸನಾತನ ಗೋಸ್ವಾಮಿ ಅವರನ್ನ ಭೇಟಿ ಮಾಡಲು ವೃಂದಾವನಕ್ಕೆ ಮರಳಿದರು. ಈ ರೀತಿ ಒಂದು ಹಣವನ್ನ, ಅವರಲ್ಲಿ ಇದ್ದ ಹಣವನ್ನ ಯಾವ ರೀತಿ ಹಂಚಿಕೆ ಮಾಡ್ಬೇಕು ಅಂತ ಕೂಡ ಇಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಗೆ ಸಂಪತ್ತು ಇದ್ದರೆ ನಾವು ಯಾವ ರೀತಿ ಅದನ್ನ ಖರ್ಚು ಮಾಡ್ಬೇಕು, ಎಷ್ಟು ಪರ್ಸೆಂಟ್ ಭಗವಂತನಿಗೆ ಅರ್ಪಿಸ್ಬೇಕು, ಉಳಿದದ್ದು ಎಷ್ಟು ಪರ್ಸೆಂಟ್ ನೆಂಟರಿಷ್ಟರಿಗೆ ಅರ್ಪಿಸ್ಬೇಕು, ಮತ್ತೆ ಎಷ್ಟು ಪರ್ಸೆಂಟ್ ನಮ್ಮ ಸ್ವರಕ್ಷಣೆಗೆ ನಾವು ಇಟ್ಕೊಳ್ಬೇಕು ಅಂತ ಹೇಳಿ ಕೂಡ ಎಲ್ಲ ಹೇಳ್ತಾರೆ ಅಲ್ಲಿ. ಈ ಘಟನೆಯನ್ನು ವಿವರಿಸಿದ ನಂತರ ಕೃಷ್ಣದಾಸ ಕವಿರಾಜ್ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಶೀಲ ರೂಪ ಗೋಸ್ವಾಮಿ ಮತ್ತು ಜೀವ ಗೋಸ್ವಾಮಿ ಅವರ ಏನಾಯ್ತು? ವಾಯ್ಸ್ ಹೋಯ್ತು. ನೆಟ್ವರ್ಕಾ? ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರ ದೇಹವನ್ನ ಶುದ್ಧೀಕರಿಸಿದರು ಅಂತೇಳಿ. ಶ್ರೀ ಚೈತನ್ಯರಿಗೆ ಎಲ್ಲಾ ಕೀರ್ತಿಗಳು, ಶ್ರೀ ನಿತ್ಯಾನಂದರಿಗೆ ಎಲ್ಲಾ ಕೀರ್ತಿಗಳು, ಅದ್ವೈತ ಚಂದ್ರರಿಗೆ ಎಲ್ಲಾ ಕೀರ್ತಿಗಳು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲಾ ಭಕ್ತರಿಗೆ ಎಲ್ಲಾ ಕೀರ್ತಿಗಳು. ಶ್ರೀಲಾ ರೂಪ ಗೋಸ್ವಾಮಿ ಜಗನ್ನಾಥಪುರಿಯಿಂದ ಬಂಗಾಳಕ್ಕೆ ಹಿಂದಿರುಗಿದಾಗ ಸನಾತನ ಗೋಸ್ವಾಮಿ ಮಥುರಾದಿಂದ ಜಗನ್ನಾಥಪುರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಹೋದರು. ಸನಾತನ ಗೋಸ್ವಾಮಿ ಮಧ್ಯ ಭಾರತದ ಜಾರ್ಖಂಡ್ ಕಾಡಿನ ಮೂಲಕ ದಾರಿಯಲ್ಲಿ ಏಕಾಂಗಿಯಾಗಿ ನಡೀತಾರೆ. ಕೆಲವೊಮ್ಮೆ ಅವರು ಉಪವಾಸ ಮಾಡ್ತಾ ಇದ್ರು ಮತ್ತು ಕೆಲವೊಮ್ಮೆ ಅವರು ಊಟ ಮಾಡ್ತಾ ಇದ್ರು. ಜಾರ್ಖಂಡ್ ಕಾಡಿನಲ್ಲಿ ನೀರು ಕಳಪೆ ಆಗಿದ್ದರಿಂದ ಮತ್ತು ಉಪವಾಸವಿದ್ದ ಕಾರಣ ಸನಾತನ ಗೋಸ್ವಾಮಿಗೆ ದೇಹವು ತುರಿಕೆ ಉಂಟು ಮಾಡುವ ಒಂದು ಕಾಯಿಲೆ ಬಂತು. ಹೀಗಾಗಿ ಅವನಿಗೆ ದ್ರವವು ಒಸರುವ ತುರಿಕೆ ಹಣ್ಣುಗಳು ಬಂದವು. ನಿರಾಶೆಯಿಂದ ಸನಾತನ ಗೋಸ್ವಾಮಿ ಯೋಚಿಸಿದರು, ನಾನು ಕೆಳಜಾತಿಯವನು,
ಮತ್ತು ನನ್ನ ದೇಹವು ಭಕ್ತಿ ಸೇವೆಗೆ ನಿಷ್ಪ್ರಯೋಜಕವಾಗಿದೆ. ಯಾಕೆ ಅವರು ನಾನು ಕೆಳಜಾತಿಯವನು ಹೇಳ್ತಾರೆ? ಅವರು ಆಕ್ಚುಲಿ ಅವರು ಬ್ರಾಹ್ಮಣ ಫ್ಯಾಮಿಲಿಯಿಂದ ಬಂದವರು. ಅವರು ಆ ಗೌಡ ಸಾರಸ್ವತ ಬ್ರಾಹ್ಮಣ ಒಂದು ಇದಕ್ಕೆ ಸೇರಿದವರಾಗಿರ್ತಾರೆ. ಹಾಗಿರುವಾಗ ಯಾಕೆ ಅವರು ಕೀಳು ಜಾತಿಯವನಂತ ಅವರಿಗೆ ಒಂದು ಅನಿಸಿಕೆ ಬರ್ತದೆ ಹೇಳ್ಬೋದಾ? ಹರೇ ಕೃಷ್ಣ. ಅವರಿಗೆ ಆ ಮುಸ್ಲಿಂ ನವಾಬ್ ಹೇಳಿ, ಯಾರು ಹೇಳ್ತಾ ಇದ್ದೀರಿ? ಮುಸ್ಲಿಂ ದೊರೆಯ ಕೈ ಕೆಳಗಡೆ ಇರ್ತಾರೆ, ಅದಕ್ಕೆ ಮಾತಾಡಿ. ಹಾ, ಮುಸ್ಲಿಂ ದೊರೆಯ ಕೆಳಗೆ ಕೆಲಸ ಮಾಡುದ್ರಿಂದ ಮೊನ್ನೆ ಹೇಳಿರ್ತಾರೆ, ಮೊನ್ನೆ ಒಂದು ಅಧ್ಯಾಯದಲ್ಲಿ ನಾನು ಅಂದ್ರೆ ಯಾರು ಜಗಾಯಿ ಮದಾಗಿಂತ ನಾನು ಕೀಳು, ಯಾಕಂದ್ರೆ ಅವರು ಯಾರು ಗೋ ಹತ್ಯೆ ಮಾಡಿ ಅವರಿಗೆ ಸೇವೆ ಮಾಡ್ಲಿಲ್ಲ, ನಾನು ಅಂತವರಿಗೆ ಸೇವೆ ಮಾಡಿದೆ. ಆ ರೀತಿಯಲ್ಲಿ ಅವರಿಗೆ ತುಂಬಾ ಒಂದು ಫೀಲಿಂಗ್ ಇರ್ತದೆ, ತುಂಬಾ ಕೀಳು ಜಾತಿಯವ ಅಂತ ಹೇಳ್ತಾರೆ. ನಾನು ಜಗನ್ನಾಥಪುರಿಗೆ ಹೋದಾಗ ನನಗೆ ಜಗನ್ನಾಥನನ್ನು ನೋಡಲು ಸಾಧ್ಯವಾಗುವುದಿಲ್ಲ, ಅಥವಾ ನಾನು ಯಾವಾಗಲೂ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಯಾಕೆ ಆಗುದಿಲ್ಲ? ಅವರಿಗೆ ಯಾಕೆ ಒಳಗೆ ಎಂಟ್ರಿ ಇರ್ಲಿಲ್ಲ ಅಲ್ಲಿ? ಹರೇ ಕೃಷ್ಣ. ಅವರಿಗೆ ಅಲ್ಲಿ ಅವರ ಹೆಸರು ಕೂಡ ಬದಲಾಗಿತ್ತು ಅಲ್ವಾ? ಅವರು ಆ ಮುಸ್ಲಿಂ ರಾಜನ ಒಂದು ಇದರಲ್ಲಿ ಕೆಲಸ ಮಾಡ್ತಿದ್ದಿಂದ ಕಬೀರ್ ದಾಸ ಮತ್ತೆ ಸಾಗರ್ ಮಲ್ಲಿಕ್, ಹಾಗೆ ಅವರ ಹೆಸರು ಸಾದರ್ ಮಲ್ಲಿಕ್ ಅಂತ, ಆ ರೀತಿ ಆ ಮುಸ್ಲಿಂ ಇದಕ್ಕೆ ಜನಾಂಗಕ್ಕೆ ಸೇರಿದವರು ಅಂತ ಹೇಳ್ಕೊಂಡು ಅವರನ್ನ ದೂರ ಇಡ್ತಾ ಇದ್ರು. ಆ ರೀತಿ ಶ್ರೀ ಚೈತನ್ಯ ಮಹಾಪ್ರಭುಗಳ ನಿವಾಸವು ಜಗನ್ನಾಥನ ದೇವಾಲಯದ ಬಳಿ ಇದೆ ಎಂದು ನಾನು ಕೇಳಿದ್ದೇನೆ, ಆದರೆ ದೇವಾಲಯದ ಹತ್ತಿರ ಹೋಗಲು ನನಗೆ ಅಧಿಕಾರವಿಲ್ಲ. ಸಾಮಾನ್ಯವಾಗಿ ಜಗನ್ನಾಥನ ಸೇವಕರು ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ಓಡಾಡುತ್ತಾರೆ, ಆದರೆ ಅವರು ನನ್ನನ್ನು ಮುಟ್ಟಿದರೆ ನಾನು ಅಪರಾಧಿ ಆಗುತ್ತೇನೆ. ಆದ್ದರಿಂದ ನಾನು ಆ ದೇಹವನ್ನು ಒಳ್ಳೆಯ ಸ್ಥಳದಲ್ಲಿ ತ್ಯಾಗ ಮಾಡಿದರೆ ನನ್ನ ದುಃಖ ಕಡಿಮೆ ಆಗುತ್ತದೆ ಮತ್ತು ನಾನು ಉನ್ನತ ಸ್ಥಾನವನ್ನ ಪಡೆಯುತ್ತೇನೆ ಅಂತೇಳಿ ಸನಾತನ ಗೋಸ್ವಾಮಿ ಯೋಚಿಸ್ತಾರೆ. ರಥಯಾತ್ರೆಯ ಹಬ್ಬದ ಸಮಯದಲ್ಲಿ ಜಗನ್ನಾಥ ದೇವರು ದೇವಸ್ಥಾನದಿಂದ ಹೊರಬರುವಾಗ ನಾನು ಈ ದೇಹವನ್ನ ಅವನ ರಥದ ಚಕ್ರದ ಅಡಿಯಲ್ಲಿ ತ್ಯಜಿಸುತ್ತೇನೆ ಅಂತ ಆ ರೀತಿಯ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ ಅವರು. ಭಗವಾನ್ ಜಗನ್ನಾಥನನ್ನು ನೋಡಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳ ಸಮ್ಮುಖದಲ್ಲಿ ನಾನು ನನ್ನ ದೇಹವನ್ನು ರಥದ ಚಕ್ರದ ಕೆಳಗೆ ತ್ಯಜಿಸುತ್ತೇನೆ, ಇದು ನನ್ನ ಜೀವನದ ಅತ್ಯುನ್ನತ ವರದಾನವಾಗಿರುತ್ತದೆ ಅಂತ ಹೇಳಿದ್ರೆ, ಅಂತ ಒಂದು ಭಗವಂತನ ಮುಂದೆ ನಾನು ದೇಹ ತ್ಯಾಗ ಮಾಡಿದ್ರೆ ನನ್ಗೆ ಉನ್ನತ ಗತಿ ಸಿಗ್ತದೆ ಅಂತ ಹೇಳುವ ರೀತಿಯಲ್ಲಿ ಅವ್ರು ಹೇಳ್ತಾರೆ. ಈ ಸಂಕಲ್ಪ ಮಾಡಿದ ನಂತರ ಸನಾತನ ಗೋಸ್ವಾಮಿ ನೀಲಾಚಲಕ್ಕೆ ಹೋದರು, ಅಂದ್ರೆ ಆ ಜಗನ್ನಾಥಪುರಿಗೆ ಹೋಗ್ತಾರೆ. ಅಲ್ಲಿ ಜನರಿಂದ ನಿರ್ದೇಶನಗಳನ್ನು ಕೇಳಿ ಹರಿದಾಸ ಠಾಕೂರರ ನಿವಾಸವನ್ನ ಸಮೀಪಿಸಿದರು. ಹರಿದಾಸ ಠಾಕೂರರು ತಿಳಿದಿದ್ದ ಮತ್ತು ಅವರನ್ನು ಅಪ್ಪಿಕೊಂಡ ಅವರ ಪಾದ ಕಮಲಗಳಿಗೆ ಅವರು ನಮನಗಳನ್ನ ಸಲ್ಲಿಸಿದರು. ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳನ್ನು ನೋಡಲು ಸನಾತನ ಗೋಸ್ವಾಮಿ ತುಂಬಾ ಉತ್ಸುಕರಾಗಿದ್ದರು. ಆದ್ದರಿಂದ ಹರಿದಾಸ ಠಾಕೂರರು ಭಗವಂತ ಶೀಘ್ರದಲ್ಲಿ ಇಲ್ಲಿಗೆ ಬರುತ್ತಿದ್ದಾನೆ ಅಂತೇಳಿ ಹೇಳ್ತಾರೆ. ಅಂತ ಹೇಳಿದ್ರೆ ಎಲ್ಲಿ ನಮ್ಗೆ ನಾವು ಕೂಡ ದೇವರನ್ನ ನಾವು ನೋಡ್ಲಿಕ್ಕೆ ಪ್ರಯತ್ನ ಮಾಡಬಾರ್ದು, ದೇವರೇ ನಮ್ಮನ್ನು ನೋಡುವಂತ ಒಂದು ಪ್ರಯತ್ನ, ಭಕ್ತಿ, ಅಂತ ಭಕ್ತಿಯನ್ನ ನಾವು ಮಾಡಿದಾಗ ಅದು ಸುಲಭವಾಗುತ್ತೆ. ನಾವೇ ಭಗವಂತನನ್ನ ನೋಡ್ಬೇಕಂದ್ರೆ ನಾವ್ ಎಷ್ಟೋ ಒಂದು ಶುದ್ಧೀಕರಣ ಆಗ್ಬೇಕು, ಎಷ್ಟೋ ನಮ್ಮಲ್ಲಿ ಬದಲಾವಣೆಗಳು ಬೇಕು. ಆದ್ರೆ ಭಗವಂತ ನಮ್ಮ ಕಡೆ ನೋಡುವಂತ ಭಕ್ತಿ ಸೇವೆಯಲ್ಲಿ ನಾವು ಇದ್ದಾಗ ಶೀಘ್ರದಲ್ಲೇ ನಾವು ಭಗವಂತನನ್ನ ಕಾಣ್ಬೋದು ಅಂತ ಹೇಳಿ ಕೂಡ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗೆ ಇಲ್ಲಿ ಕೂಡ ಭಗವಂತ ಶೀಘ್ರದಲ್ಲಿ ಇಲ್ಲಿಗೆ ಬರುತ್ತಿದ್ದಾನೆ ಅಂತ ಹರಿದಾಸ್ ಠಾಕೂರ್ ಹೇಳ್ತಾರೆ. ಆ ಕ್ಷಣದಲ್ಲಿ ಚೈತನ್ಯ ಮಹಾಪ್ರಭುಗಳು ಉಪಲಭೋಗದ ಬೆಳಗಿನ ಉಪಹಾರ, ಅದು ನೈವೇದ್ಯ, ಆ ನೈವೇದ್ಯವನ್ನ ನೋಡಲು ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ತಮ್ಮ ಇತರ ಭಕ್ತರೊಂದಿಗೆ ಹರಿದಾಸ ಠಾಕೂರರನ್ನ ನೋಡ್ಲಿಕ್ಕೆ ಬರ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ನೋಡಿದ ಹರಿದಾಸ್ ಠಾಕೂರು ಮತ್ತು ಸನಾತನ ಗೋಸ್ವಾಮಿ ಇಬ್ಬರು ತಕ್ಷಣವೇ ಕೋಲುಗಳಂತೆ ಬಿದ್ದು ಅಂದ್ರೆ ದಂಡವತ್ ಪ್ರಣಾಮ ಮಾಡ್ತಾರೆ ಅಂತೇಳಿ. ನಂತರ ಭಗವಂತ ಹರಿದಾಸರನ್ನು ಮೇಲಕ್ಕೆ ಎತ್ತಿ ಅಪ್ಪಿಕೊಂಡರು. ಹರಿದಾಸ ಠಾಕೂರರು ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಈಗೋ ಸನಾತನ ಗೋಸ್ವಾಮಿ ಅವರು ತಮ್ಮ ನಮನಗಳನ್ನ ಸಲ್ಲಿಸುತ್ತಿದ್ದಾರೆ ಅಂತೇಳಿ ಹೇಳ್ತಾರೆ. ಸನಾತನ ಗೋಸ್ವಾಮಿಯನ್ನು ನೋಡಿ ಭಗವಂತ ಬಹಳ ಆಶ್ಚರ್ಯಚಕಿತರಾಗ್ತಾರಂತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನು ಅಪ್ಪಿಕೊಳ್ಳಲು ಮುಂದೆ ಬಂದಾಗ ಸನಾತನ ಹಿಂದೆ ಸರಿದು ಈ ಕೆಳಗಿನಂತೆ ಹೇಳ್ತಾರೆ, ನನ್ನ ಪ್ರಭುವೆ, ದಯವಿಟ್ಟು ನನ್ನನ್ನು ಮುಟ್ಟಬೇಡಿ, ನಾನು ನಿಮ್ಮ ಪಾದ ಕಮಲಕ್ಕೆ ಬೀಳುತ್ತೇನೆ. ನಾನು ಕೆಳಜಾತಿಯಲ್ಲಿ ಜನಿಸಿದವನಾಗಿದ್ದರಿಂದ ನಾನು ಪುರುಷರಲ್ಲಿ ಅತ್ಯಂತ ಕೆಳಮಟ್ಟದವನು. ಇದಲ್ಲದೆ ನನ್ನ ದೇಹದ ಮೇಲೆ ಸೋಂಕುಗಳಿವೆ ಅಂತೇಳಿ ಹೇಳ್ತಾರೆ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯನ್ನು ಬಲವಂತವಾಗಿ ಅಪ್ಪಿಕೊಳ್ತಾರೆ. ಹೀಗೆ ತುರಿಕೆ ಹುಣ್ಣುಗಳಿಂದ ಹೊರಹೊಮ್ಮಿರುವ ತೇವಾಂಶವು ಶ್ರೀ ಚೈತನ್ಯ ಮಹಾಪ್ರಭುಗಳ ದಿವ್ಯ ದೇಹವನ್ನ ಮುಟ್ಟಿತು. ಭಗವಂತನು ಎಲ್ಲಾ ಭಕ್ತರನ್ನು ಸನಾತನ ಗೋಸ್ವಾಮಿಗೆ ಪರಿಚಯಿಸ್ತಾರೆ.
ಅವರು ಅವರೆಲ್ಲರ ಪಾದಕಮಲಗಳಿಗೆ ಗೌರವಯುತ ನಮನಗಳನ್ನ ಕೂಡ ಸಲ್ಲಿಸ್ತಾರೆ. ಭಗವಂತ ಮತ್ತು ಅವನ ಭಕ್ತರು ಎತ್ತರದ ವೇದಿಕೆಯ ಮೇಲೆ ಕುಳಿತರು ಮತ್ತು ಅದರ ಕೆಳಗೆ ಹರಿದಾಸ ಠಾಕೂರ ಮತ್ತು ಸನಾತನ ಗೋಸ್ವಾಮಿ ಕುಳಿತಿದ್ದರು ಅಂತೇಳಿ. ಆಮೇಲೆ ಮಥುರಾದಲ್ಲಿ ಎಲ್ಲಾ ವೈಷ್ಣವರ ಬಗ್ಗೆ ಭಗವಂತನು ಕೇಳಿದಾಗ ಸನಾತನ ಗೋಸ್ವಾಮಿಯು ಅವರ ಉತ್ತಮ ಆರೋಗ್ಯ ಮತ್ತು ಅದೃಷ್ಟದ ಬಗ್ಗೆ ತಿಳಿಸಿದನು. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಗೆ ತಿಳಿಸಿದರು, ಶ್ರೀಲ ರೂಪ ಗೋಸ್ವಾಮಿ ಅವರು 10 ತಿಂಗಳ ಕಾಲ ಇಲ್ಲಿದ್ದರು. ಅವರು ಕೇವಲ 10 ದಿನಗಳ ಹಿಂದೆ ಬಂಗಾಳಕ್ಕೆ ತೆರಳಿದರು ಅಂತೇಳಿ ಹೇಳ್ತಾರೆ. ನಿಮ್ಮ ಸಹೋದರ ಅನುಪಮ ಈಗ ನಿಧನರಾಗಿದ್ದಾರೆ. ಅವರು ರಘುನಾಥನ್ ಅಲ್ಲಿ ದೃಢ ನಂಬಿಕೆಯನ್ನು ಹೊಂದಿದ್ದ ಒಬ್ಬ ಒಳ್ಳೆಯ ಭಕ್ತರಾಗಿದ್ದರು ಅಂತ ಹೇಳ್ತಾರೆ. ಅನುಪಮ ಮತ್ತೆ ವಲ್ಲಭ ಅಂತ ಹೇಳಿದ್ರೆ ಅದು ಜೀವ ಗೋಸ್ವಾಮಿಯ ಮಕ್ಕಳಾಗಿರ್ತಾರಂತೆ. ಸನಾತನ ಗೋಸ್ವಾಮಿ ಹೇಳಿದರು, ನಾನು ಕೆಳಮಟ್ಟದ ಕುಟುಂಬದಲ್ಲಿ ಜನಿಸಿದ್ದೇನೆ, ಏಕೆಂದರೆ ನನ್ನ ಕುಟುಂಬವು ಧರ್ಮಗ್ರಂಥಗಳ ನಿಯಮಗಳನ್ನು ಉಲ್ಲಂಘಿಸುವ ಎಲ್ಲಾ ರೀತಿಯ ಅಧರ್ಮದ ಕೃತ್ಯಗಳನ್ನ ಮಾಡುತ್ತದೆ ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರೆ. ನನ್ನ ಪ್ರಭುವೆ, ನನ್ನ ಕುಟುಂಬದ ಮೇಲೆ ದ್ವೇಷವಿಲ್ಲದೆ ನೀನು ನನ್ನನ್ನು ನಿನ್ನ ಸೇವಕನನ್ನಾಗಿ ಸ್ವೀಕರಿಸಿದ್ದೀಯಾ. ನಿನ್ನ ಕರುಣೆಯಿಂದ ಮಾತ್ರ ನನ್ನ ಕುಟುಂಬದಲ್ಲಿ ಅದೃಷ್ಟವಿದೆ ಅಂತೇಳಿ ಹೇಳ್ತಾರೆ. ಬಾಲ್ಯದ ಆರಂಭದಿಂದಲೂ ನನ್ನ ತಮ್ಮ ಅನುಪಮ ರಘುನಾಥನ ಮಹಾನ್ ಭಕ್ತನಾಗಿದ್ದ ಮತ್ತು ಅವನು ಅವನನ್ನು ಬಹಳ ದೃಢ ನಿಶ್ಚಯದಿಂದ ಪೂಜಿಸುತ್ತಿದ್ದ ಅಂತ ಹೇಳ್ಕೊಂಡು, ಅಂದ್ರೆ ಅನುಪಮ ರಾಮಚಂದ್ರ ದೇವರ ಭಕ್ತನಾಗಿದ್ದ. ಅವನು ಬಹಳ ದೃಢ ನಿಶ್ಚಯದಿಂದ ಪೂಜಿಸ್ತಾ ಇದ್ದ. ಅವನು ಯಾವಾಗಲೂ ರಘುನಾಥನ ಪವಿತ್ರ ನಾಮವನ್ನ ಜಪಿಸುತ್ತಿದ್ದ ಮತ್ತು ಅವನ ಬಗ್ಗೆ ಧ್ಯಾನ ಮಾಡುತ್ತಿದ್ದನು. ಅವನು ರಾಮಾಯಣದಿಂದ ಭಗವಂತನ ಚಟುವಟಿಕೆಗಳ ಬಗ್ಗೆ ನಿರಂತರವಾಗಿ ಕೇಳುತ್ತಿದ್ದನು ಮತ್ತು ಅವುಗಳ ಬಗ್ಗೆ ಜಪಿಸುತ್ತಿದ್ದನು ಅಂತೇಳಿ ಹೇಳ್ತಾರೆ. ರೂಪ ಮತ್ತು ನಾನು ಅವನ ಅಣ್ಣಂದಿರು. ಅವನು ನಮ್ಮೊಂದಿಗೆ ನಿರಂತರವಾಗಿ ಇದ್ದನು. ಅವನು ನಮ್ಮೊಂದಿಗೆ ಶ್ರೀಮದ್ ಭಾಗವತವನ್ನು ಕೇಳಿದನು ಮತ್ತು ಶ್ರೀಕೃಷ್ಣನ ಬಗ್ಗೆ ಮಾತನಾಡಿದನು ಮತ್ತು ನಾವಿಬ್ಬರು ಅವನನ್ನು ಪರೀಕ್ಷಿಸಿದೆವು ಅಂತ ಹೇಳ್ತಾರೆ. ಪ್ರಿಯ ವಲ್ಲಭ, ನಾವು ಹೇಳಿದೆವು ಅಂದ್ರೆ ಹೇಳ್ತಾರೆ ಅವರು, ದಯವಿಟ್ಟು ನಮ್ಮ ಮಾತು ಕೇಳಿ. ಶ್ರೀಕೃಷ್ಣ ಪರಮ ಆಕರ್ಷಕ. ಅವನ ಸೌಂದರ್ಯ, ಮಾಧುರ್ಯ ಮತ್ತು ಪ್ರೇಮ ಲೀಲೆಗಳಿಗೆ ಮಿತಿ ಇಲ್ಲ. ನಾವಿಬ್ಬರು ಕೃಷ್ಣನ ಭಕ್ತಿ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ಮತ್ತು ನಾವು ಮೂವರು ಸಹೋದರರು ಒಟ್ಟಿಗೆ ಇದ್ದು ಶ್ರೀಕೃಷ್ಣನ ಲೀಲೆಗಳನ್ನು ಚರ್ಚಿಸುವುದನ್ನು ಆನಂದಿಸೋಣ. ಈ ರೀತಿಯಾಗಿ ನಾವು ಅವರೊಂದಿಗೆ ಮತ್ತೆ ಮತ್ತೆ ಮಾತನಾಡಿದೆವು ಮತ್ತು ಈ ಮನವೊಲಿಕೆ ಮತ್ತು ಈ ನಮ್ಮ ಮೇಲಿನ ಗೌರವದಿಂದಾಗಿ ಅವರು ಮನಸ್ಸು ಸ್ವಲ್ಪ ಮಟ್ಟಿಗೆ ನಮ್ಮ ಸೂಚನೆಗಳ ಕಡೆಗೆ ತಿರುಗಿತು. ವಲ್ಲಭನು, ನನ್ನ ಪ್ರಿಯ ಸಹೋದರರೇ, ನಾನು ನಿಮಗೆ ನಿಮ್ಮ ಆದೇಶಗಳನ್ನ ಹೇಗೆ ಉಲ್ಲಂಘಿಸಲಿ? ನನಗೆ ಕೃಷ್ಣ ಮಂತ್ರವನ್ನು ದೀಕ್ಷೆ ನೀಡಿ, ಇದರಿಂದ ನಾನು ಕೃಷ್ಣನಿಗೆ ಭಕ್ತಿಪೂರ್ವಕ ಸೇವೆಯನ್ನ ಮಾಡಬಲ್ಲೆ ಅಂತೇಳಿ ಹೇಳ್ತಾರೆ. ಇದನ್ನು ಹೇಳಿದ ನಂತರ ರಾತ್ರಿಯಲ್ಲಿ ಅವನು, ನಾನು ಭಗವಾನ್ ರಘುನಾಥನ ಕಮಲದ ಪಾದಗಳನ್ನ ಹೇಗೆ ತ್ಯಜಿಸಲಿ ಎಂದು ಯೋಚಿಸಲು ಪ್ರಾರಂಭಿಸಿದ. ಅಂದ್ರೆ ಅವನು ರಾಮನ ಭಕ್ತ ಆಗಿರ್ತಾನೆ. ಹೇಗೆ ನಾನು ಕೃಷ್ಣನ ಒಂದು ಇದು ಮಾಡ್ಲಿ, ರಾಮನನ್ನ ಹೇಗೆ ಇದನ್ನ ನಾನು ಹೇಗೆ ತ್ಯಜಿಸ್ಲಿ ಅಂತ ಯೋಚನೆ ಮಾಡ್ತಾನಂತೆ. ಅವನು ರಾತ್ರಿಡೀ ಎಚ್ಚರವಾಗಿ ಅಳುತ್ತಿದ್ದನು. ಬೆಳಗ್ಗೆ ಅವನು ನಮ್ಮ ಬಳಿಗೆ ಬಂದು ಈ ಕೆಳಗಿನ ಮನವಿಯನ್ನ ಸಲ್ಲಿಸಿದನು. ನಾನು ನನ್ನ ತಲೆಯನ್ನು ಭಗವಾನ್ ರಾಮಚಂದ್ರನ ಪಾದಕಮಲಗಳಿಗೆ ಮಾರಿದ್ದೇನೆ. ಅದನ್ನು ನಾನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದು ನನಗೆ ತುಂಬಾ ನೋವಿಂದ ಕೂಡಿರುತ್ತದೆ ಅಂತೇಳಿ ಹೇಳ್ತಾನೆ. ನೀವಿಬ್ಬರು ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ ನಾನು ಮತ್ತು ನನ್ನ ಜನ್ಮತಃ ರಘುನಾಥನ ಪಾದ ಕಮಲಗಳಿಗೆ ಸೇವೆ ಸಲ್ಲಿಸುವಂತೆ ಆದೇಶಿಸಿ ಅಂತೇಳಿ ಕೇಳಿಕೊಳ್ತಾನೆ. ರಘುನಾಥನ ಪಾದ ಕಮಲಗಳನ್ನು ತ್ಯಜಿಸುವುದು ನನಗೆ ಅಸಾಧ್ಯ. ಅವುಗಳನ್ನು ತ್ಯಜಿಸುವ ಬಗ್ಗೆ ಯೋಚಿಸಿದಾಗಲೂ ನನ್ನ ಹೃದಯ ಒಡೆಯುತ್ತದೆ. ಇದನ್ನು ಕೇಳಿದ ನಂತರ ನಾವೆಲ್ಲರೂ ಅವರನ್ನು ಅಪ್ಪಿಕೊಂಡು, ನೀನು ಮಹಾನ್ ಸಂತ ಭಕ್ತ, ಏಕೆಂದರೆ ಭಕ್ತಿ ಸೇವೆಯಲ್ಲಿ ನಿನ್ನ ದೃಢ ಸಂಕಲ್ಪ ಸ್ಥಿರವಾಗಿದೆ ಎಂದು ಹೇಳಿ ಪ್ರೋತ್ಸಾಹಿಸಿದೆವು. ಈ ರೀತಿಯಾಗಿ ನಾವು ಅವರನ್ನು ಸ್ತುತಿಸಿದೆವು. ನನ್ನ ಪ್ರೀತಿಯ ದೇವರೇ, ನೀನು ಸ್ವಲ್ಪವಾದರೂ ಕರುಣೆ ತೋರಿಸುವ ಕುಟುಂಬವು ಯಾವಾಗಲೂ ಅದೃಷ್ಟಶಾಲಿಯಾಗಿದೆ, ಏಕೆಂದರೆ ಅಂತಹ ಕರುಣೆಯು ಎಲ್ಲಾ ದುಃಖಗಳನ್ನ ಮಾಯಗೊಳಿಸುತ್ತದೆ ಅಂತೇಳಿ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಮುರಾರಿ ಗುಪ್ತರ ವಿಷಯದಲ್ಲೂ ಇದೇ ರೀತಿಯ ಘಟನೆ ನಡೆಯಿತು ಅಂತ ಹೇಳಿದ್ರೆ, ಇಲ್ಲಿ ವಲ್ಲಭ ಮತ್ತೆ ಇದು ಹೇಳಿರುವಂತದ್ದು, ಅವರೆಲ್ಲ ರಾಮಚಂದ್ರನ ಭಕ್ತ ಆಗಿರ್ತಾನೆ ಅಂತ ಹೇಳಿದ್ರೆ ಹಿಂದಿನ ಯುಗದಲ್ಲಿದ್ದವರು ಮತ್ತೆ ಇದರಲ್ಲಿ ಕೂಡ ಬರ್ತಾರೆ. ಅವರಿಗೆ ಮತ್ತೆ ಅವಕಾಶ ಸಿಗ್ತದೆ ಇಲ್ಲಿ ಭಗವಂತನ ಲೀಲೆಯಲ್ಲಿ ಪಾಲ್ಗೊಳ್ಳಿಕ್ಕೆ. ಹಾಗೇನೆ ಇಲ್ಲಿ
ಮುರಾರಿ ಗುಪ್ತಾ ಅಂತ ಹೇಳ್ತಾರೆ. ಮುರಾರಿ ಗುಪ್ತಾ ಕೂಡ ಯಾರ್ದು ಅವತಾರ ಆಗಿರ್ತಾರೆ, ಅವರು ಕೂಡ ಹನುಮಂತನ ಅವತಾರವೇ ಆಗಿರ್ತಾರಂತೆ ಮುರಾರಿ ಗುಪ್ತಾ. ಅವರು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ, ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದರು, ಮುರಾರಿ ಗುಪ್ತರ ವಿಷಯದಲ್ಲೂ ಇದೇ ರೀತಿಯ ಘಟನೆ ನಡೆಯಿತು. ಹಿಂದೆ ನಾನು ಅವರನ್ನು ಪರೀಕ್ಷಿಸಿದ್ದೆ ಮತ್ತು ಅವರ ದೃಢ ನಿಶ್ಚಯವು ಇದೇ ರೀತಿಯದ್ದಾಗಿತ್ತು. ತನ್ನ ಭಗವಂತನ ಆಶ್ರಯವನ್ನು ತ್ಯಜಿಸದೆ ಭಕ್ತನು ಮಹಿಮಾನ್ವಿತನು ಮತ್ತು ತನ್ನ ಸೇವಕನನ್ನು ತ್ಯಜಿಸಿದ ಆ ಭಗವಂತನು ಮಹಿಮಾನ್ವಿತನು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಬ್ಬ ಸೇವಕನು ಆಕಸ್ಮಿಕವಾಗಿ ಬಿದ್ದು ಬೇರೆಡೆಗೆ ಹೋದರೆ ಅವನನ್ನು ಹಿಡಿದು ಕೂದಲನ್ನು ಹಿಡಿದು ಕರೆತರುವ ಆ ಯಜಮಾನನು ಮಹಿಮೆಯುಳ್ಳವನು ಅಂತ ಹೇಳಿದ್ರೆ, ಭಗವಂತ ಹೇಗೆ ಅಂತ ಹೇಳಿದ್ರೆ, ಈ ಭಕ್ತಿಗೆ ಬಂದಾಗ ಎಲ್ಲಿಯಾದ್ರೂ ನಮಗೆ ಆ ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಆಗದಿದ್ದ ಸಂದರ್ಭ ಎದುರಾದ್ರೂ ಕೂಡ ನಾವು ಎಲ್ಲಿ ನಮ್ಮ ಒಂದು ನಡೆಯನ್ನ ಹಿನ್ನಡೆಗೆ ನಾವು ಹೋದ್ರೂ ಕೂಡ ಭಗವಂತ ಬಿಡೋದಿಲ್ಲಂತೆ. ನಾವು ನಮ್ಮನ್ನ ಮತ್ತೆ ಜುಟ್ಟು ಹಿಡಿದು ಮತ್ತೆ ಭಕ್ತಿಯ ದಾರಿಗೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ಕೊಂಡು. ಹಾಗೆ ನೀವು ಇಲ್ಲಿಗೆ ಬಂದಿರುವುದು ತುಂಬಾ ಒಳ್ಳೆಯದು. ಈಗ ಹರಿದಾಸ ಠಾಕೂರರೊಂದಿಗೆ ಈ ಕೋಣೆಯಲ್ಲಿ ಇರಿ ಅಂತೇಳಿ ಹೇಳ್ತಾರೆ. ನೀವಿಬ್ಬರು ಶ್ರೀಕೃಷ್ಣನ ಭಕ್ತಿ ಸೇವೆಯ ಮಧುರತೆಯನ್ನ ಅರ್ಥ ಮಾಡಿಕೊಳ್ಳುವಲ್ಲಿ ಪರಿಣಿತರು. ಆದ್ದರಿಂದ ನೀವಿಬ್ಬರು ಅಂತಹ ಚಟುವಟಿಕೆಗಳ ರುಚಿಯನ್ನು ಆಸ್ವಾದಿಸುವುದನ್ನು ಮತ್ತು ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವುದನ್ನು ಮುಂದುವರಿಸಬೇಕು ಅಂತೇಳಿ ಹೇಳ್ತಾರೆ. ಹೀಗೆ ಹೇಳಿದ ನಂತರ ಚೈತನ್ಯ ಮಹಾಪ್ರಭುಗಳು ಎದ್ದು ಹೊರಟು ಹೋದರು ಮತ್ತು ಗೋವಿಂದನ ಮೂಲಕ ಅವರಿಗೆ ಊಟ ಮಾಡಲು ಪ್ರಸಾದವನ್ನ ಕಳಿಸ್ತಾರೆ. ಈ ರೀತಿಯಾಗಿ ಸನಾತನ ಗೋಸ್ವಾಮಿ ಚೈತನ್ಯ ಮಹಾಪ್ರಭುಗಳ ಆರೈಕೆಯಲ್ಲಿ ಇರ್ತಾರೆ. ಅವನು ಜಗನ್ನಾಥ ದೇವಾಲಯದ ಶಿಖರದ ಮೇಲಿನ ಚಕ್ರವನ್ನ ನೋಡಿ ಗೌರವಯುತ ನಮನಗಳನ್ನ ಸಲ್ಲಿಸ್ತಾರೆ ಅಂತೆ. ಅಲ್ಲಿ ಸನಾತನ ಗೋಸ್ವಾಮಿ ಆ ಚಕ್ರ ಏನು ಆ ಒಂದು ಜಗನ್ನಾಥಪುರಿಯ ದೇವಸ್ಥಾನದ ಮೇಲೆ ಇರುವ ಆ ಒಂದು ಶಿಖರದಲ್ಲಿ ಇರುವಂತ ಚಕ್ರವನ್ನ ನೋಡ್ತಾ ಇರ್ತಾನಂತೆ. ಅಂತ ಹೇಳಿದ್ರೆ ಆ ಚಕ್ರ ಯಾವ ಡೈರೆಕ್ಷನ್ ಇಂದ ನೋಡಿದ್ರು ನಮ್ಗೆ ಫೇಸ್ ಆಗಿ ಇರುವಂತದ್ದು ಅಲ್ಲಿಯ ವಿಶೇಷತೆ ಅಂತ ಹೇಳ್ತಾರೆ. ಹಾಗೆ ಶಿಖರದ ಮೇಲಿನ ಚಕ್ರವನ್ನು ನೋಡಿ ಗೌರವಯುತ ನಮನಗಳನ್ನ, ನಂಗೆ ಒಳಗೆ ಜಗನ್ನಾಥನನ್ನ ನೋಡ್ಲಿಕ್ಕೆ ಆಗದಿದ್ರು ಇಲ್ಲೇ ನಾನು ಭಗವಂತನನ್ನ ಕಾಣ್ತೇನೆ ಅಂತ ಹೇಳುವ ರೀತಿಯಲ್ಲಿ ಅವರು ಆ ಚಕ್ರವನ್ನ ನೋಡಿ ಗೌರವಯುತ ನಮನಗಳನ್ನ ಸಲ್ಲಿಸ್ತಾ ಇರ್ತಾರಂತೆ. ಪ್ರತಿದಿನ ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಇಬ್ಬರು ಪರಮ ಭಕ್ತರನ್ನ ಭೇಟಿ ಮಾಡಲು ಮತ್ತು ಅವರೊಂದಿಗೆ ಸ್ವಲ್ಪ ಸಮಯದವರೆಗೆ ಕೃಷ್ಣನ ವಿಷಯಗಳನ್ನು ಚರ್ಚಿಸಲು ಅಲ್ಲಿಗೆ ಹೋಗ್ತಾ ಇದ್ರಂತೆ. ಜಗನ್ನಾಥ ಸ್ವಾಮಿಯ ದೇವಾಲಯದಲ್ಲಿ ಪ್ರಸಾದದ ಆಕರ್ಷಣೆಗಳು ಅತ್ಯುನ್ನತ ಮಟ್ಟದ್ದಾಗಿದ್ದವು. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಪ್ರಸಾದವನ್ನ ತಂದು ಇಬ್ಬರು ಭಕ್ತರಿಗೆ ತಲುಪಿಸುತ್ತಿದ್ದರು ಅಂತೇಳಿ. ಒಂದು ದಿನ ಭಗವಂತ ಅವರನ್ನು ಭೇಟಿಯಾಗಲು ಬಂದಾಗ ಇದ್ದಕ್ಕಿದ್ದಂತೆ ಸನಾತನ ಗೋಸ್ವಾಮಿಯೊಂದಿಗೆ ಮಾತನಾಡಲು ಪ್ರಾರಂಭಿಸ್ತಾರೆ. ನನ್ನ ಪ್ರೀತಿಯ ಸನಾತನ ಅಂತ ಅವರು ಹೇಳ್ತಾರೆ, ನಾನು ಆತ್ಮಹತ್ಯೆ ಮಾಡಿಕೊಳ್ಳುವ ಮೂಲಕ ಕೃಷ್ಣನನ್ನು ಪಡೆಯಲು ಸಾಧ್ಯವಾದರೆ ನಾನು ಖಂಡಿತವಾಗಿ ಒಂದು ಕ್ಷಣವೂ ಹಿಂಜರಿಕೆ ಇಲ್ಲದೆ ಲಕ್ಷಾಂತರ ದೇಹಗಳನ್ನು ತ್ಯಜಿಸುತ್ತೇನೆ ಅಂತೇಳಿ ಹೇಳ್ತಾರೆ. ಅಂದ್ರೆ ದೇಹವನ್ನು ತ್ಯಜಿಸುವುದಕ್ಕಿಂತ ಮಾತ್ರ ಕೃಷ್ಣನನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು. ಭಕ್ತಿ ಸೇವೆಯಿಂದ ಕೃಷ್ಣನನ್ನು ಪಡೆಯಬಹುದು, ಅವನನ್ನು ಪಡೆಯಲು ಬೇರೆ ಮಾರ್ಗವಿಲ್ಲ ಅಂತ ಹೇಳಿದ್ರೆ ಅವರು ಏನು ನನ್ಗೆ ಈ ಕಾಯಿಲೆ ಬಂದಿದೆ, ನಾನು ತುಂಬಾ ಕೀಳು ನಾನು ಅಂತ ಹೇಳ್ಕೊಂಡು ಆ ರಥದ ಚಕ್ರದ ಅಡಿಗೆ ನಾನು ತಲೆ ಕೊಟ್ಟು ನಾನು ಅಲ್ಲೇ ದೇಹ ತ್ಯಾಗ ಮಾಡ್ತೇನೆ ಅಂತ ಹೇಳ್ತಾರೆ. ಆದ್ರೆ ಆ ಆತ್ಮಹತ್ಯೆ ಅಂತ ಹೇಳುವಂಥದ್ದು ತುಂಬಾ ಪಾಪಕರವಾದದ್ದು. ಆದ್ರೆ ಆ ರೀತಿ ಆಗುದಿದ್ರೆ ಒಂದು ಕ್ಷಣ ಕೂಡ ಹಿಂಜರಿಕಿಲ್ಲದೆ ಲಕ್ಷಾಂತರ ದೇಹಗಳನ್ನ ತ್ಯಜಿಸ್ತೇನೆ, ದೇಹವನ್ನು ತ್ಯಜಿಸುವುದರಿಂದ ಮಾತ್ರ ಕೃಷ್ಣನನ್ನು ಪಡೆಯಲು ಸಾಧ್ಯವಿಲ್ಲ ಎಂದು ನೀವು ತಿಳಿದುಕೊಳ್ಳಬೇಕು. ಭಕ್ತಿ ಸೇವೆಯಿಂದ ಮಾತ್ರ ಕೃಷ್ಣನನ್ನು ಪಡೆಯಬಹುದು, ಅವನನ್ನು ಪಡೆಯಲು ಬೇರೆ ಯಾವುದೇ ಮಾರ್ಗವಿಲ್ಲ. ನಮ್ಗೆ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ, ಮುಂದೆ ಹೇಳ್ತಾರೆ ಚೈತನ್ಯ ಮಹಾಪ್ರಭು. ಇಲ್ಲಿ ನಾವು ಅಂದ್ರೆ ಇಲ್ಲಿ ಸನಾತನ ಗೋಸ್ವಾಮಿಗೆ ಹೇಳುವಂತದ್ದು ಅಂತ ಹೇಳಿದ್ರೆ ನಮ್ಗೆ ಕೂಡ ಅದು ಆಕ್ಚುಲಿ ಸನಾತನ ಗೋಸ್ವಾಮಿ ಅವರು ಅಷ್ಟಮಂಜರಿಯಲ್ಲಿ ಅವರು ಒಬ್ರಾಗಿರ್ತಾರೆ. ಹಾಗಾಗಿ ಅವರಿಗೆ ಅಗತ್ಯ ಇಲ್ಲ, ಅವರ ಮೂಲಕ ನಮ್ಮಂತವರಿಗೆ ಒಂದು ಶಿಕ್ಷಣವನ್ನ ಇಲ್ಲಿ ಭಗವಂತ ಚೈತನ್ಯ ಮಹಾಪ್ರಭುಗಳು ಕೊಡ್ತಾ ಇರುವಂತದ್ದು. ಅಲ್ಲಿ ಹೇಗೆ ಅರ್ಜುನನನ್ನ ಮುಂದಿಟ್ಟುಕೊಂಡು ಕೃಷ್ಣ ಹೇಳ್ತಾರೆ, ಅದೇ ರೀತಿ ಪರೀಕ್ಷಿತ ಮಹಾರಾಜನಿಗೆ ಶುಕಮುನಿಗಳು ಭಾಗವತವನ್ನ ಹೇಳ್ತಾರೆ. ಅವರು ಎಲ್ಲ ಮುಕ್ತಾತ್ಮರೇ ಆಗಿರ್ತಾರೆ, ಆ ರೀತಿಯ ಒಂದು ಹಂತದಲ್ಲಿ ಇರುವಂತವ್ರು. ಆದ್ರೆ ನಮ್ಮಂತವರಿಗೆ ಅದು ಬೋಧನೆ ಆಗ್ಬೇಕು, ನಾವು ಅದರಿಂದ ಆ ತತ್ವಗಳನ್ನ ತಿಳ್ಕೊಂಡು ನಾವು ಅದರಲ್ಲಿ
ಮುನ್ನಡಿಬೇಕು ಅಂತ ಹೇಳಿಕೆ ಬೇಕಾಗಿ ಈ ರೀತಿಯ ಒಂದು ಭಗವಂತನ ಲೀಲೆಗಳ ಆಗಿರುತ್ತೆ. ಹಾಗೇನೆ ಇಲ್ಲಿ ಸನಾತನ ಗೋಸ್ವಾಮಿ ಅವರಿಗೆ ಕೂಡ ಹೇಳುವಂತದ್ದು, ಅವರನ್ನ ಮುಂದಿಟ್ಕೊಂಡು ನಮ್ಮಂತವರಿಗೆ ಆ ಒಂದು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಒಬ್ಬನು ಭಕ್ತಿ ಸೇವೆ ಮಾಡದ ಹೊರತು ಕೃಷ್ಣನ ಮೇಲಿನ ಸುಪ್ತ ಪ್ರೀತಿಯನ್ನು ಜಾಗೃತಗೊಳಿಸಲು ಸಾಧ್ಯವಿಲ್ಲ. ಯಾವ ರೀತಿ ನಮ್ಮೊಳಗಿರುವ ಸುಪ್ತ ಪ್ರೀತಿಯನ್ನ ಭಗವಂತನ ಮೇಲೆ ಎಲ್ಲರಿಗೆ ಕೂಡ ಆ ಒಂದು ಸುಪ್ತ ಒಂದು ರೀತಿಯಲ್ಲಿ ಇರ್ತದೆ, ಆದ್ರೆ ಅದು ಜಾಗೃತಗೊಳ್ಬೇಕು. ಯಾವ ರೀತಿ ನಾವು ಅದನ್ನ ಜಾಗೃತಗೊಳಿಸಬಹುದು? ಹರೇ ಕೃಷ್ಣ. ಯಾವ ರೀತಿ? ಭಕ್ತಿ ಯೋಗದಿಂದ. ಮತ್ತೆ ಭಕ್ತಿ ಯೋಗದಿಂದ ಯಾವುದು ಅದರ ಪ್ರಕ್ರಿಯೆ ಏನು? ಭಕ್ತಿ ಯೋಗದಲ್ಲಿ ಕೂಡ ಯಾವ ಪ್ರಕ್ರಿಯೆಯಿಂದ ನಾವು ಸುಲಭವಾಗಿ ಮಾಡ್ಲಿಕ್ಕೆ ಆಗುವಂತದ್ದು ಜಾಗೃತಗೊಳಿಸ್ಬೇಕಾದ್ರೆ? ಸಂಕೀರ್ತನೆ, ಮಂತ್ರವನ್ನು ಜಪಿಸಿ. ಚಾಂಟಿಂಗ್ ಮತ್ತೆ ಶ್ರವಣ. ಭಗವಂತನ ಬಗ್ಗೆ ಭಗವದ್ಗೀತೆ ಆ ರೀತಿ ನಾವು ಶ್ರವಣ ಮಾಡುವುದರ ಮೂಲಕ ಸೇವೋನ್ಮುಖೇ ಜಿಹ್ವಾದವು ಆ ರೀತಿ ಮಾಡಿದಾಗ ನಮ್ಮೊಳಗಿರುವ ಭಗವಂತನ ಸುಪ್ತ ಪ್ರೀತಿ ಅಂತ ಹೇಳುವಂತದ್ದು ಅದು ಜಾಗೃತ ಅವಸ್ಥೆಗೆ ಬರ್ತದೆ ಅಂತ ಹೇಳ್ಕೊಂಡು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣನ ಮೇಲಿನ ಸುಪ್ತ ಪ್ರೀತಿಯನ್ನ ಜಾಗೃತಗೊಳಿಸಲು ಭಗವಂತನ ಒಬ್ಬನು ಭಕ್ತಿ ಸೇವೆಯನ್ನು ಮಾಡದ ಹೊರತು ಸಾಧ್ಯವಿಲ್ಲ. ಮತ್ತು ಆ ಸುಪ್ತ ಪ್ರೀತಿಯನ್ನು ಜಾಗೃತಗೊಳಿಸುವುದನ್ನು ಬಿಟ್ಟು ಆತನನ್ನು ಪಡೆಯಲು ಬೇರೆ ಯಾವುದೇ ಮಾರ್ಗವಿಲ್ಲ. ಇಲ್ಲಿ ಮುಂದೆ ಹೇಳ್ತಾರೆ, ದೇವರ ಪರಮ ಪುರುಷ ಕೃಷ್ಣ ಹೇಳ್ತಾರೆ, ನನ್ನ ಪ್ರೀತಿಯ ಉದ್ಧವ. ಅಲ್ಲಿ ಉದ್ಧವನಿಗೆ ಹೇಳ್ತಾರೆ ಕೃಷ್ಣ, ಅಷ್ಟಾಂಗ ಯೋಗ ಉದ್ಧವ ಗೀತೆ ಆ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನನ್ನ ಪ್ರೀತಿಯ ಉದ್ಧವ ಅಷ್ಟಾಂಗ ಯೋಗ ಅಂದ್ರೆ ಇಂದ್ರಿಯಗಳನ್ನ ನಿಯಂತ್ರಿಸುವ ಅತೀಂದ್ರಿಯ ಯೋಗ, ಅದು ಯೋಗ ವ್ಯವಸ್ಥೆ. ಭಗವದ್ಗೀತೆಯ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, 6ನೇ ಅಧ್ಯಾಯದಲ್ಲಿ. ಅದರ ಮೂಲಕವಾಗಲಿ ಅಥವಾ ನಿರಾಕಾರ ಏಕತ್ವ ಅಂತ ಹೇಳಿದ್ರೆ ಜ್ಞಾನವನ್ನ ಪಡ್ಕೊಳ್ಳುವುದು, ನಾನು ದೇಹ ಅಲ್ಲ ಆತ್ಮ ಅಂತ ತಿಳ್ಕೊಂಡು, ಮತ್ತೆ ಆ ದೇಹ ಆತ್ಮ ಅಂತ ಹೇಳುವಂತದ್ದು ಭಗವಂತನ ಬ್ರಹ್ಮಲೀನ, ಇದರಲ್ಲಿ ಬ್ರಹ್ಮ ಜ್ಯೋತಿಯಲ್ಲಿ ಲೀನ ಆಗುವುದು ಅಂತೇಳಿ ಏನೋ ಹೇಳ್ತಾರೆ ಆ ಜ್ಞಾನಿಗಳು. ಆ ನಿರಾಕಾರದ ಏಕತ್ವ ಅಂತ ಹೇಳುವಂತದ್ದು ಅದಕ್ಕೆ. ಅಥವಾ ಸಂಪೂರ್ಣ ಸತ್ಯದ ವಿಶ್ಲೇಷಣಾತ್ಮಕ ಅಧ್ಯಯನ ಮೂಲಕವಾಗಲಿ, ವೇದಗಳ ಅಧ್ಯಯನ ಮೂಲಕವಾಗಲಿ, ತಪಸ್ಸು, ದಾನ ಅಥವಾ ಸನ್ಯಾಸ ಸ್ವೀಕಾರದ ಮೂಲಕವಾಗಲಿ ನನಗೆ ನಿಷ್ಕಳಂಕ ಭಕ್ತಿ ಸೇವೆಯನ್ನು ಬೆಳೆಸುವ ಮೂಲಕ ನನ್ನನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಅಂದ್ರೆ ಬೇರೆ ಯಾವುದರಲ್ಲಿ ಕೂಡ ಭಗವಂತನನ್ನ ತೃಪ್ತಿಪಡಿಸ್ಲಿಕ್ಕೆ ಸಾಧ್ಯವಿಲ್ಲ. ಕೇವಲ ನಿಷ್ಕಳಂಕ ಭಕ್ತಿ ಸೇವೆ ಅಂದ್ರೆ ಯಾವುದೇ ಅಲ್ಲಿ ಕಳಂಕ ಇರಬಾರ್ದು, ಕಲ್ಮಶ ಇರಬಾರ್ದು, ನಿಸ್ವಾರ್ಥವಾಗಿ ಭಗವಂತನನ್ನು ಯಾವುದೇ ಒಂದು ಸ್ವಾರ್ಥ ಇರದೆ ನಾವು ಭಕ್ತಿ ಸೇವೆಯನ್ನ ಮಾಡಿದಾಗ ಮಾತ್ರ ಭಗವಂತನನ್ನು ತೃಪ್ತಿಪಡಿಸಲು ಸಾಧ್ಯ ಅಂತ ಹೇಳ್ಕೊಂಡು. ಹಾಗೇನೆ ಆತ್ಮಹತ್ಯೆಯಂತಹ ಕ್ರಮಗಳು ಪಾಪಕ್ಕೆ ಕಾರಣವಾಗಿವೆ ಅಲ್ವಾ? ಆತ್ಮಹತ್ಯೆ ಯಾಕೆ ಪಾಪಕ್ಕೆ ಕಾರಣ ಆಗಿರುತ್ತೆ ಅಲ್ಲಿ? ಹರೇ ಕೃಷ್ಣ. ಆತರ ಮಾಡುದ್ರಿಂದ ಹೇಗೆ ನಾವು ಪಾಪಕ್ಕೊಳಗಾಗ್ತೇವೆ? ಹರೇ ಕೃಷ್ಣ. ಆತ್ಮಹತ್ಯೆ ಅಂತ ಹೇಳುವಂತ ದೊಡ್ಡ ಪಾಪ ಅಂತೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ದೇಹ ಕೊಟ್ಟಿರುವಂತದ್ದು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಹೊರತು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಅಲ್ಲ. ಆ ರೀತಿ ನಾವು ಕೊಟ್ಟ ಒಂದು ಅಮೂಲ್ಯವಾದ ಈ ದುರ್ಲಭ ಮಾನವ ದೇಹವನ್ನ ಪಡ್ಕೊಂಡಾಗ ಅದನ್ನ ಸರಿಯಾಗಿ ಬಳಸಿಕೊಳ್ಳದಿದ್ರೆ, ನಾವು ಆತ್ಮಹತ್ಯೆ ಅಂತ ಒಂದು ಕ್ರಿಯೆಗಳಲ್ಲಿ ನಾವು ತೊಡಗಿದಾಗ ನಾವು ಭಗವಂತ ನಿನ್ಗೆ ದೇಹವನ್ನ ಕೊಟ್ಟಾಗ ನೀನು ಅದನ್ನ ಸರಿಯಾಗಿ ಬಳಸಿಕೊಳ್ತಾ ಇಲ್ಲ. ಮುಂದಿನ ದೇಹ ಏನ್ ಮಾಡ್ತಾಳೆ ಪ್ರಕೃತಿ, ಮಾಯಾಶಕ್ತಿ ಏನ್ ಮಾಡ್ತದೆ, ನಮ್ಗೆ ಈ ದೇಹವನ್ನ ಕೊಡೋದಿಲ್ಲ. ನೆಕ್ಸ್ಟ್ ಜನ್ಮ ನಮ್ಗೆ ನರಕ ಅಥವಾ ಒಂದು ಪ್ರಾಣಿ ದೇಹವನ್ನ ಪಡಿಬೇಕಾಗಿ ಬರ್ತದೆ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಅಷ್ಟು ಪಾಪಕರವಾದದ್ದು ಅಂತ ಹೇಳಿದ್ರೆ ಈ ದೇಹ ಎಷ್ಟು ದುರ್ಲಭವಾದದ್ದು, ಅದು ಭಗವಂತನ ಒಂದು ಕೃಪೆಯಿಂದ ಸಿಗ್ತದೆ ನಮ್ಗೆ. ಹಾಗಿರುವಾಗ ಅಲ್ಲಿ ನಾವು ಆತ್ಮ ಸಾಕ್ಷಾತ್ಕಾರವನ್ನ ಮಾಡುವುದಕ್ಕೆ ಬಳಸಿಕೊಳ್ಳದಿದ್ರೆ, ಅಥವಾ ನಾವು ಭಕ್ತಿ ಸೇವೆಯಲ್ಲಿ ಅದನ್ನ ತೊಡಗಿಸಿಕೊಳ್ಳದೆ ನಾವು ದೇಹ ತ್ಯಾಗ, ನ್ಯಾಚುರಲ್ ಆಗಿ ನಾವು ದೇಹ ತ್ಯಾಗ ಭಕ್ತಿ ಸೇವೆಯಲ್ಲಿ ಬರದೆ ನಾವು ಆದ್ರೂ ಕೂಡ ಅದು ಆತ್ಮಘಾತಕ ಅಂತ ಆಗ್ತದೆ. ಹಾಗೇನೆ ಇಲ್ಲಿ ಆತ್ಮಹತ್ಯೆ ಅಂತ ಹೇಳುವಂತದ್ದು ಪಾಪಕ್ಕೆ ಕಾರಣಗಳಾಗ್ತದೆ. ಅಂದ್ರೆ ಒಂದು 80 years ಅವನಿಗೆ ಆಯುಷ್ಯ ಇದ್ರೆ ಅವನೊಂದು 60 years ಅಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಂಡ ಅಂತಾದ್ರೆ ಆ 20 ವರ್ಷಗಳ ಕಾಲ ಅವನಿಗೆ ಯಾವುದೇ ಒಂದು ದೇಹ ಸಿಗದೆ, ಸ್ಥೂಲ ಶರೀರ ಸಿಗದೆ ಅವನು ತುಂಬಾ ಒಂದು ಕ್ಲಿಷ್ಟಕರ ಒಂದು ಅವಸ್ಥೆಯಲ್ಲಿ ಅವನು ಇರ್ಬೇಕಾಗ್ತದೆ ಅಂತೇಳಿ ಶಾಸ್ತ್ರದಲ್ಲಿ ಹೇಳ್ತದೆ. ಸೊ ಹಾಗೆ ಅಂತಹ ಕ್ರಿಯೆಗಳಿಂದ ಭಕ್ತನು ಕೃಷ್ಣನ ಪಾದ ಕಮಲಗಳಲ್ಲಿ ಎಂದಿಗೂ ಆಶ್ರಯವನ್ನು ಪಡೆಯುವುದಿಲ್ಲ. ಕೃಷ್ಣನಿಂದ ಬೇರ್ಪಡುವ ಭಾವನೆಯಿಂದಾಗಿ ಒಬ್ಬ ಶ್ರೇಷ್ಠ ಭಕ್ತನು ಕೆಲವೊಮ್ಮೆ ತನ್ನ ಜೀವನವನ್ನ ತ್ಯಜಿಸಲು ಬಯಸುತ್ತಾನೆ ಅಂತ ಹೇಳಿದ್ರೆ
ಭಗವಂತನ ಒಂದು ಅಗಲಿಕೆ ಅಂತ ಹೇಳುವಂತದ್ದು ತುಂಬಾ ಒಂದು ಹಿಂಸೆ ಅನಿಸಿ ಜೀವವನ್ನ ತ್ಯಜಿಸ್ಬೇಕು ಅಂತ ಬಯಸ್ತಾನೆ ಅಂತ ಭಕ್ತ. ಆ ರೀತಿ ಯಾರು ಮಾಡ್ತಾ ಇದ್ರು? ಹರೇ ಕೃಷ್ಣ ಹೇಳ್ಬೋದಾ? ಆ ರೀತಿ ನನ್ಗೆ ಅವನ ಅಗಲಿಕೆ ನನ್ಗೆ ಇರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ದು ಯಾರು ಅದು? ಹರೇ ಕೃಷ್ಣ. ನಮ್ಗೆ ಕೃಷ್ಣ ಬುಕ್ ಅಲ್ಲಿ ಬಂದಿದೆ. ರಾಧಾರಾಣಿ ಅಂತವ್ರೆಲ್ಲ ಅವರು ಗೋವರ್ಧನ ಬೆಟ್ಟಕ್ಕೆ ಹೋಗಿ ನಾನು ಹಾರ್ಬೇಕು ಅಂತ ಹೇಳಿದ್ರೆ ಆ ಗೋವರ್ಧನ ಬೆಟ್ಟ ಅಂತ ಹೇಳುವಂತದ್ದು ಬರೀ ಚಿಕ್ಕ ಗಾತ್ರಕ್ಕೆ ಆಗ್ತದಂತೆ. ಅದೇ ರೀತಿ ನಾನು ಯಮುನೆಗೆ ಹಾರ್ತೇನೆ ಅಂತ ಹೋದ್ರೆ ಅಲ್ಲಿ ಯಮುನಾ ನದಿ ಡ್ರೈ ಆಗಿ ಹೋಗ್ತದಂತೆ, ನೀರೇ ಇಲ್ಲದಾಗಿ ಹೋಗ್ತದಂತೆ. ಆ ರೀತಿ ಅಲ್ಲ, ಆ ರೀತಿ ಆದಾಗ ಅವ್ರು ಅಲ್ಲಿ ಭಗವಂತನನ್ನ ಕಾಣ್ತಾರೆ. ಅಂದ್ರೆ ಭಗವಂತ ಆ ರೀತಿ ಭಕ್ತರನ್ನ ಆ ರೀತಿಯ ದೇಹ ತ್ಯಾಗಕ್ಕೆ ಅವನು ಬಯಸುವುದಿಲ್ಲ. ಹಾಗೆ ಕೆಲವೊಮ್ಮೆ ತನ್ನ ದೇಹವನ್ನ ತ್ಯಜಿಸಲು ಬಯಸುತ್ತಾನೆ ಶ್ರೇಷ್ಠ ಭಕ್ತ. ಆದಾಗ್ಯೂ ಅಂತಹ ಆನಂದಮಯ ಪ್ರೇಮದಿಂದ ಒಬ್ಬ ವ್ಯಕ್ತಿಯು ಕೃಷ್ಣನ ಪ್ರೇಕ್ಷಕರನ್ನ ಪಡೆಯುತ್ತಾನೆ ಮತ್ತು ಆ ಸಮಯದಲ್ಲಿ ಅವನು ತನ್ನ ದೇಹವನ್ನ ತ್ಯಜಿಸಲು ಸಾಧ್ಯವಿಲ್ಲದ ಅಂತಾಗುತ್ತೆ. ಕೃಷ್ಣನನ್ನು ಆಳವಾಗಿ ಪ್ರೀತಿಸುವವನು ಭಗವಂತನಿಂದ ಬೇರ್ಪಡುವಿಕೆಯನ್ನು ಸಹಿಸುವುದಿಲ್ಲ. ಆದ್ದರಿಂದ ಅಂತಹ ಭಕ್ತನು ಯಾವಾಗಲೂ ತನ್ನ ಸ್ವಂತ ಸಾವನ್ನ ಬಯಸ್ತಾನೆ. ಓ ಕಮಲದ ಕಣ್ಣುಳ್ಳವನೇ, ಶಿವನಂತಹ ಮಹಾನ್ ವ್ಯಕ್ತಿಗಳು ಅಜ್ಞಾನವನ್ನ ಹೋಗಲಾಡಿಸಲು ನಿಮ್ಮ ಕಮಲದ ಪಾದಗಳ ಧೂಳಿನಲ್ಲಿ ಸ್ನಾನ ಮಾಡಲು ಬಯಸುತ್ತಾರೆ. ನಿಮ್ಮ ಪ್ರಭುತ್ವದ ಕರುಣೆ ನನಗೆ ಸಿಗದಿದ್ದರೆ ನನ್ನ ಆಯುಷ್ಯವನ್ನು ಕಡಿಮೆ ಮಾಡಲು ನಾನು ವ್ರತಗಳನ್ನು ಆಚರಿಸುತ್ತೇನೆ ಮತ್ತು ಆ ರೀತಿಯಲ್ಲಿ ನಿಮ್ಮ ಕರುಣೆಯನ್ನು ಪಡೆಯಲು ಸಾಧ್ಯವಾದರೆ 100 ಜನ್ಮಗಳವರೆಗೆ ದೇಹಗಳನ್ನ ತ್ಯಜಿಸುತ್ತೇನೆ. ಒಂದೊಮ್ಮೆ ಆ ರೀತಿ ನಾವು ತ್ಯಜಿಸಿದಾಗ ಭಗವಂತ ಪ್ರಾಪ್ತನಾಗ್ತಾನಾದ್ರೆ ನಾನು ಎಷ್ಟು ಜನ್ಮಗಳನ್ನ ಬೇಕಾದ್ರೂ ಪಡ್ಕೊಂಡು ಅಲ್ಲಿ ಆ ದೇಹವನ್ನ ತ್ಯಜಿಸಿ ನಿನ್ನನ್ನ ಕಾಣ್ಬೋದು ಅಂತ ಹೇಳ್ಕೊಂಡು ಹೇಳ್ತಾರೆ. ಹಾಗೆ ಓ ಪ್ರಿಯ ಕೃಷ್ಣ, ನಿನ್ನ ನಗುನಗುವ ನೋಟ ಮತ್ತು ಮಧುರ ಮಾತುಗಳಿಂದ ನೀನು ನಮ್ಮ ಹೃದಯದಲ್ಲಿ ಕಾಮದ ಬೆಂಕಿಯನ್ನು ಜಾಗೃತಗೊಳಿಸಿದ್ದೀಯಾ. ಈಗ ನೀನು ನಿನ್ನ ತುಟಿಗಳಿಂದ ಅಮೃತದ ಹೊಳೆಯನ್ನ ಹರಿಸಿ ನಮ್ಮನ್ನು ಚುಂಬಿಸುವ ಮೂಲಕ ಆ ಬೆಂಕಿಯನ್ನು ನಂದಿಸಬೇಕು. ದಯವಿಟ್ಟು ಹೀಗೆ ಮಾಡು, ಇಲ್ಲದಿದ್ದರೆ ಪ್ರಿಯ ಮಿತ್ರನೇ, ನಿನ್ನಿಂದ ಬೇರ್ಪಟ್ಟು ನಮ್ಮ ಹೃದಯಗಳಲ್ಲಿರುವ ಬೆಂಕಿ ನಮ್ಮ ದೇಹಗಳನ್ನ ಸುಟ್ಟು ಬೂದಿ ಮಾಡುತ್ತದೆ. ಹೀಗೆ ಧ್ಯಾನದ ಮೂಲಕ ನಾವು ನಿನ್ನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯುತ್ತೇವೆ ಅಂತೇಳಿ ಹೇಳ್ತಾರೆ. ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಗೆ ನಿಮ್ಮ ಎಲ್ಲ ಅರ್ಥಹೀನ ಆಸೆಗಳನ್ನ ಬಿಟ್ಟು ಬಿಡಿ, ಅಂದ್ರೆ ಇಷ್ಟು ಸನಾತನ ಗೋಸ್ವಾಮಿ ಹೇಳಿದ್ದಕ್ಕೆ ಅರ್ಥಹೀನ ಆಸೆಗಳನ್ನ ಬಿಟ್ಟು ಬಿಡಿ, ಏಕೆಂದರೆ ಅವು ಕೃಷ್ಣನ ಪಾದ ಕಮಲಗಳಲ್ಲಿ ಆಶ್ರಯ ಪಡೆಯಲು ಪ್ರತಿಕೂಲವಾಗಿದೆ. ಅಂದ್ರೆ ಅದು ಅದರ ವಿರುದ್ಧವಾಗಿದೆ. ಕೃಷ್ಣನ ಪಾದ ಕಮಲಗಳಲ್ಲಿ ನಿಮ್ಮ ಈಗ ಏನ್ ನೀವು ಹೇಳ್ತಾ ಇದ್ರಿ ಆ ತರದ್ದೆಲ್ಲ ಮಾಡಿದ್ರೆ ನಿಮ್ಗೆ ಪಾದ ಕಮಲಗಳನ್ನ ಇದು ಪಡಿಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಅದು ಪ್ರತಿಕೂಲವಾದದ್ದು, ವಿರುದ್ಧವಾದದ್ದು. ಜಪ ಮತ್ತು ಶ್ರವಣದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ, ಆಗ ನೀವು ಶೀಘ್ರದಲ್ಲಿ ಕೃಷ್ಣನ ಆಶ್ರಯವನ್ನ ಪಡೆಯುತ್ತೀರಿ ಎಂಬುದರಲ್ಲಿ ಸಂದೇಹವಿಲ್ಲ. ಕೇವಲ ಜಪ ಮತ್ತು ಭಗವಂತನ ಬಗ್ಗೆ ಶ್ರವಣ ಅಥವಾ ಆ ನಾಮ ಹರೇ ಕೃಷ್ಣ ಮಹಾಮಂತ್ರದ ನಾಮದ ಶ್ರವಣದಲ್ಲಿ ನಮ್ಮನ್ನ ತೊಡಗಿಸಿಕೊಂಡ್ರೆ ಮಾತ್ರ ಆ ಒಂದು ಕೃಷ್ಣನ ಆಶ್ರಯವನ್ನ ಪಡೆಯಬಹುದು ಶೀಘ್ರದಲ್ಲೇ ಅಂತೇಳಿ ಅದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾರೆ ಚೈತನ್ಯ ಮಹಾಪ್ರಭುಗಳು. ಕೆಳಮಟ್ಟದ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿಯು ಶ್ರೀ ಕೃಷ್ಣನಿಗೆ ಭಕ್ತಿ ಸೇವೆ ಮಾಡಲು ಅನರ್ಹನಲ್ಲ, ಅಥವಾ ಬ್ರಾಹ್ಮಣರ ಶ್ರೀಮಂತ ಕುಟುಂಬದಲ್ಲಿ ಜನಿಸಿದ ಮಾತ್ರಕ್ಕೆ ಭಕ್ತಿ ಸೇವೆಗೆ ಅರ್ಹನಲ್ಲ. ನಾನು ಕೀಳು ಜಾತಿಯವನು ಅಂತೇಳಿ ಹೇಳಿದ್ದಕ್ಕೆ ಹೇಳ್ತಾರೆ, ಯಾವುದೇ ಒಂದು ಭಗವಂತನ ಭಕ್ತಿ ಸೇವೆಗೆ ಮಾಂಹಿಪಾತ ವ್ಯಪಾಶಿತ್ರ ವ್ಯಪಾಶಿತ್ರ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರ ಅಂತ ಹೇಳ್ತಾರೆ. ಯಾರು ಕೂಡ ಭಕ್ತಿಯನ್ನ ಮಾಡಿದ್ರೆ ಪರಮಗತಿಯನ್ನ ಪಡಿತಾರೆ, ನನ್ನನ್ನ ಪಡಿತಾರೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ. ಅದು ಸ್ತ್ರೀ ಆಗಿರಬಹುದು ಅಥವಾ ಕೀಳು ಮಾಂಸ ಭಕ್ಷಣೆ ಮಾಡುವ ಚಂಡಲನಾಗಿರಬಹುದು, ಯಾರು ಕೂಡ ಶೂದ್ರ ಆಗಿರ್ಬೋದು, ಯಾರು ಕೂಡ ನನ್ನನ್ನ ಪಡಿಬಹುದು ಭಕ್ತಿಗೆ ಬಂದ್ರೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಭಗವಂತ ಕರುಣಾಮಯ, ಅವನಿಗೆ ಯಾವುದೇ ಒಂದು ಜಾತಿ ಭೇದ ಯಾರನ್ನು ಅವನು ಭೇದ ಭಾವ ಮಾಡೋದಿಲ್ಲ. ಸಮೋಹಂ ಸರ್ವಭೂತೇಶು, ಎಲ್ಲರನ್ನ ಸಮಾನವಾಗಿ ಕಾಣುವಂತವನು. ಹಾಗಾಗಿ ಕೆಳಮಟ್ಟದ ಕುಟುಂಬದಲ್ಲಿ ಜನಿಸಿದ ವ್ಯಕ್ತಿಯು ಕೃಷ್ಣನಿಗೆ ಭಕ್ತಿ ಸೇವೆ ಮಾಡಲು ಅನರ್ಹನಲ್ಲ ಅಂತೇಳಿ ಖಂಡಿತ ಇಲ್ಲ. ಅಥವಾ ಉನ್ನತ ಒಂದು ಶ್ರೀಮಂತ ಕುಟುಂಬ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ ಮಾತ್ರಕ್ಕೆ ಅವನು ಭಕ್ತಿ ಸೇವೆಗೆ ಅರ್ಹನು ಅಂತ ಹೇಳಿಕ್ಕೂ ಇಲ್ಲ. ಅಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿದ್ದು ಅವನು ಬ್ರಾಹ್ಮಣ ಕ್ವಾಲಿಟಿ ಅಥವಾ ಒಂದು ಭಕ್ತನ ಗುಣ ಅವನಲ್ಲಿ ಇಲ್ಲದಿದ್ರೆ ಅವನು ಭಕ್ತಿ ಸೇವೆಗೆ ಅರ್ಹನು ಆಗಿರ್ಬೇಕಂತ ಇಲ್ಲ. ಸೊ ಹಾಗೆ ಭಕ್ತಿ ಸೇವೆಯನ್ನು ಸ್ವೀಕರಿಸುವ ಯಾರಾದರೂ ಶ್ರೇಷ್ಠರು, ಆದರೆ ಭಕ್ತರಲ್ಲದವರು ಯಾವಾಗಲೂ ಖಂಡನೀಯರು ಮತ್ತು ಅಸಹ್ಯಕರರು ಆ ರೀತಿ ಇಲ್ಲ. ಆದ್ದರಿಂದ ಭಗವಂತನಿಗೆ ಭಕ್ತಿ ಸೇವೆಯನ್ನು ಸಲ್ಲಿಸುವಲ್ಲಿ ಒಬ್ಬರ ಕುಟುಂಬದ ಸ್ಥಾನಮಾನವನ್ನು
ಪರಿಗಣಿಸಲಾಗುವುದಿಲ್ಲ. ಅಲ್ಲಿ ನಮ್ಮೊಳಗಿರುವ ಭಾವ ಅಷ್ಟೇ ಭಗವಂತ ನೋಡುವಂತದ್ದು. ಭಾವಗ್ರಾಹಿ ಜನಾರ್ದನ, ಅಲ್ಲಿ ಅವನ ಹೊರಗಿನ ಅಸ್ತಿತ್ವ ಯಾವುದು ಅಲ್ಲಿ ಗಣನೆಗೆ ಬರೋದಿಲ್ಲ ಅಂತೇಳಿ ಇಲ್ಲಿ ನಮ್ಗೆ ಕೂಡ ಹೇಳುವಂತದ್ದು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಯಾವಾಗಲೂ ವಿನಮ್ರ ಮತ್ತು ವಿನಮ್ರರಿಗೆ ಅನುಕೂಲವಾಗಿರುತ್ತಾನೆ. ಆದರೆ ಶ್ರೀಮಂತರು, ವಿದ್ವಾಂಸರು ಮತ್ತು ಶ್ರೀಮಂತರು ಯಾವಾಗಲೂ ತಮ್ಮ ಸ್ಥಾನಗಳ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಅಲ್ಲಿ ಪ್ರಾಮಾಣಿಕ ಭಕ್ತಿ ಅಷ್ಟೇ ಭಗವಂತ ನೋಡುದು, ನಿಷ್ಠೆ ಮತ್ತೆ ಪ್ರಾಮಾಣಿಕತೆಯನ್ನ ಅಷ್ಟೇ ಭಗವಂತ ನೋಡ್ತಾರೆ ಹೊರತು ಆಡಂಬಿಕ, ಅವನ ಸ್ಥಾನಮಾನ, ವಿದ್ವಾಂಸ, ಅವನು ದೊಡ್ಡ ಪಂಡಿತ, ಅದೆಲ್ಲ ಯಾವುದು ಲೆಕ್ಕಕ್ಕೆ ಬರೋದಿಲ್ಲ. ಒಬ್ಬನು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿರಬಹುದು ಮತ್ತು 12 ಬ್ರಾಹ್ಮಣ ಗುಣಗಳನ್ನ ಹೊಂದಿರಬಹುದು. ಆದರೆ ಆ ಅರ್ಹತೆಯನ್ನ ಹೊಂದಿದ್ದರೂ ಸಹ ಅವನು ಕೃಷ್ಣನ ಪಾದ ಕಮಲಗಳಿಗೆ ಅರ್ಪಿಸಿಕೊಂಡಿಲ್ಲದಿದ್ದರೆ, ಕಮಲದ ಆಕಾರದ ಹೊಕ್ಕುಳನ್ನು ಹೊಂದಿರುವ ಅವನು ತನ್ನ ಮನಸ್ಸು, ಮಾತು, ಚಟುವಟಿಕೆಗಳು, ಸಂಪತ್ತು ಮತ್ತು ಜೀವನವನ್ನು ಭಗವಂತನ ಸೇವೆಗೆ ಅರ್ಪಿಸಿದ ಚಂಡಾಲನಷ್ಟು ಒಳ್ಳೆಯವನಲ್ಲ. ಅಂದ್ರೆ ಅವನು ತನ್ನನ್ನ ಅಷ್ಟೆಲ್ಲ ಬ್ರಾಹ್ಮಣದಲ್ಲಿ ಹುಟ್ಟಿ ಎಲ್ಲಾ ಗುಣಗಳನ್ನ ಇದ್ದುಕೊಂಡು ಕೂಡ ಅವನು ತನ್ನನ್ನು ಭಗವಂತನ ಸೇವೆಗೆ ಅರ್ಪಿಸಿಕೊಳ್ಳದಿದ್ರೆ ಆ ಚಂಡಾಲ ಒಂದು ಸ್ಥಿತಿಯಲ್ಲಿ ಇದ್ದವನು ಭಕ್ತಿ ಮಾಡಿದಾಗ ಅವನಷ್ಟು ಒಳ್ಳೆಯವನಲ್ಲ ಅಂತ ಹೇಳ್ತಾರೆ. ಆ ಚಂಡಾಲ ಆದ್ರೂ ಆಗ್ಬೋದು, ಅಂತ ಬ್ರಾಹ್ಮಣ ಆಗಿರ್ಬೋದು, ಆದ್ರೆ ಅವನು ಅಲ್ಲ ಅಂತ ಹೇಳ್ತಾರೆ. ಸೊ ಹಾಗೆ ಕೇವಲ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸುವುದು ಅಥವಾ ಬ್ರಾಹ್ಮಣ ಗುಣಗಳನ್ನು ಹೊಂದಿರುವುದು ಸಾಕಾಗುವುದಿಲ್ಲ. ಒಬ್ಬನು ಭಗವಂತನ ಶುದ್ಧ ಭಕ್ತನಾಗಿರಬೇಕು. ಆದ್ದರಿಂದ ಸ್ವಪಚ ಅಥವಾ ಚಂಡಾಲನು ಭಕ್ತನಾಗಿದ್ದರೆ ಅವನು ತನ್ನನ್ನು ಮಾತ್ರವಲ್ಲದೆ ತನ್ನ ಇಡೀ ಕುಟುಂಬವನ್ನು ಬಿಡುಗಡೆ ಮಾಡಿಕೊಳ್ಳುತ್ತಾನೆ. ಆದರೆ ಭಕ್ತನಲ್ಲದ ಆದರೆ ಕೇವಲ ಬ್ರಾಹ್ಮಣ ಅರ್ಹತೆಗಳನ್ನು ಹೊಂದಿರುವ ಬ್ರಾಹ್ಮಣನು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನ ಕುಟುಂಬದ ಬಗ್ಗೆ ಏನು ಹೇಳಬೇಕು? ಇಲ್ಲಿ ಆ ಚಂಡಾಲನು ಭಕ್ತನಾಗಿದ್ದರೆ ಅವನು ತನ್ನನ್ನು ಮಾತ್ರವಲ್ಲದೆ ತನ್ನ ಇಡೀ ಕುಟುಂಬವನ್ನು ಬಿಡುಗಡೆ ಮಾಡಿಕೊಳ್ಳುತ್ತಾನೆ ಹೇಳ್ತಾರೆ. ಯಾವುದು ನೆನಪಿಗೆ ಬರ್ತದೆ ಯಾರಿಗಾದ್ರೂ? ಹರೇ ಕೃಷ್ಣ, ಹರೇ ಕೃಷ್ಣ. ಈ ಒಂದು ಲೈನ್ ಓದುವಾಗ ನಮ್ಗೆ ಯಾವುದು ನೆನಪಿಗೆ ಬರ್ತದೆ? ಹರೇ ಕೃಷ್ಣ. ಪ್ರಹ್ಲಾದ ಮಹಾರಾಜ ಅಲ್ವಾ? ಹಿರಣ್ಯಾಕ್ಷ, ಅವನು ಹಿರಣ್ಯಕಶಿಪು ಇದ್ ಮಾಡಿದ್ರೆ ಅವನು ಭಗವಂತನಲ್ಲಿ ಕೇಳ್ಕೊಳ್ತಾನೆ, ನನ್ನ ತಂದೆಗೆ ನೀನು ಮುಕ್ತಿಯನ್ನು ಕೊಡ್ಬೇಕು. ಅವನು ನಿನ್ನ ತಂದೆ ಮಾತ್ರವಲ್ಲ, ಅವನ 21 ತಲೆಮಾರುಗಳಿಗೆ ನಾನು ಮುಕ್ತಿಯನ್ನ ಆಲ್ರೆಡಿ ಕೊಟ್ಟಾಗಿದೆ ಅಂತ ಹೇಳ್ತಾನೆ. ಹಾಗೆ ಆ ಒಂದು ಭಕ್ತಿಗೆ ಭಗವಂತ ಎಷ್ಟು ಒಂದು ಬೆಲೆಯನ್ನ ಕೊಡ್ತಾರೆ ಅಂತ ಹೇಳ್ಕೊಂಡು ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹಾಗೆ ಇಲ್ಲಿ ಕೇವಲ ಬ್ರಾಹ್ಮಣನ ಅರ್ಹತೆಗಳನ್ನು ಹೊಂದಿರುವ ಬ್ರಾಹ್ಮಣನು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಸಾಧ್ಯವಿಲ್ಲ. ಅವನ ಕುಟುಂಬದ ಬಗ್ಗೆ ಇನ್ನೇನ್ ಹೇಳ್ಬೇಕು ಅಂತೇಳಿ ಹೇಳ್ತಾರೆ. ಭಕ್ತಿ ಸೇವೆಯನ್ನು ನಿರ್ವಹಿಸುವ ವಿಧಾನಗಳಲ್ಲಿ ಸೂಚಿಸಲಾದ 9 ವಿಧಾನಗಳು ಅತ್ಯುತ್ತಮವಾದವು. ಏಕೆಂದರೆ ಈ ಪ್ರಕ್ರಿಯೆಗಳು ಕೃಷ್ಣನನ್ನು ಮತ್ತು ಅವನಲ್ಲಿ ಪರಮಾನಂದದ ಪ್ರೀತಿಯನ್ನು ನೀಡುವ ಹೆಚ್ಚಿನ ಶಕ್ತಿಯನ್ನ ಹೊಂದಿವೆ ಅಂತೇಳಿ. ಭಕ್ತಿ ಸೇವೆಯ 9 ಪ್ರಕ್ರಿಯೆಗಳಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವಾಗಲೂ ಭಗವಂತನ ಪವಿತ್ರ ನಾಮವನ್ನು ಜಪಿಸುವುದು. 10 ವಿಧದ ಅಪರಾಧಗಳನ್ನ ತಪ್ಪಿಸಿ ಹಾಗೆ ಮಾಡಿದರೆ ಒಬ್ಬ ವ್ಯಕ್ತಿಯು ದೇವರ ಅತ್ಯಮೂಲ್ಯ ಪ್ರೀತಿಯನ್ನು ಸುಲಭವಾಗಿ ಪಡೆಯುತ್ತಾನೆ. ಶ್ರವಣಂ ಕೀರ್ತನಂ ವಿಷ್ಣು, ಅಲ್ಲಿ ಶ್ರವಣಕ್ಕೆ ಮೊದಲ ಆದ್ಯತೆ ಕೊಡ್ತಾರೆ ನವವಿಧ ಭಕ್ತಿಯಲ್ಲಿ. ಹಾಗಾಗಿ ಆ ಶ್ರವಣ ಮತ್ತೆ ಕೀರ್ತನೆ, ಸ್ಮರಣೆ ಅದು ಅಪರಾಧವಿಲ್ಲದೆ ನಾವು ಮಾಡಿದಾಗ ಖಂಡಿತ ದೇವರ ಅತ್ಯಮೂಲ್ಯ ಪ್ರೀತಿಯನ್ನ ಸುಲಭವಾಗಿ ಪಡೆಯಬಹುದು. ತಸ್ಯಾಹಂ ಸುಲಭ ಪಾರ್ಥ ಅಂತ ಹೇಳಿ ಕೂಡ ಭಗವಂತ ಒಂದು ಕಡೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಯಾರು ಏಕಚಿತ್ತದ ಭಕ್ತಿಯನ್ನ ಮಾಡ್ತಾನೆ ಅಂತವರಿಗೆ ಸುಲಭವಾಗಿ ನನ್ನನ್ನ ಪಡಿತಾರೆ ಅಂತೇಳಿ ಕೂಡ ಭಗವಂತ ಭಗವದ್ಗೀತೆಯಲ್ಲಿ ಕೂಡ ಹೇಳ್ತಾರೆ. ಇದನ್ನು ಕೇಳಿದ ನಂತರ ಸನಾತನ ಗೋಸ್ವಾಮಿಯು ಅತ್ಯಂತ ಆಶ್ಚರ್ಯಚಕಿತರಾದರು. ನನ್ನ ಆತ್ಮಹತ್ಯೆಯ ನಿರ್ಧಾರವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳು ಹೆಚ್ಚು ಮೆಚ್ಚಲಿಲ್ಲ ಎಂದು ಅವರು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಯಿತು. ಸನಾತನ ಗೋಸ್ವಾಮಿ ಹೀಗೆ ತೀರ್ಮಾನಿಸ್ತಾರೆ: ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಕಾಲ ಎಲ್ಲವನ್ನೂ ತಿಳಿದಿರುವ ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ನಾನು ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನಿಷೇಧಿಸಿದ್ದಾರೆ. ನಂತರ ಅವರು ಭಗವಂತನ ಪಾದ ಕಮಲಗಳನ್ನ ಮುಟ್ಟಿ ಆತನೊಂದಿಗೆ ಈ ಕೆಳಗಿನಂತೆ ಮಾತನಾಡ್ತಾರೆ: ನನ್ನ ಪ್ರಭುವೆ, ನೀನು ಸರ್ವಜ್ಞ, ಕರುಣಾಮಯಿ, ಸ್ವತಂತ್ರ ಪರಮಾತ್ಮ, ಮರದ ವಾದ್ಯದಂತೆ. ಸೊ ನೀನು ನನ್ನನ್ನು ಹಾಗೆ ಮಾಡುವಂತೆ ನಾನು ನೃತ್ಯವನ್ನು ಮಾಡುತ್ತೇನೆ. ನಾನು ಕೀಳು ಜಾತಿ, ನಿಜಕ್ಕೂ ನಾನು ಅತ್ಯಂತ ಕೀಳು, ನಾನು ಖಂಡಿಸಲ್ಪಟ್ಟಿದ್ದೇನೆ. ಏಕೆಂದರೆ ನಾನು ಪಾಪಿ, ಮನುಷ್ಯನ ಎಲ್ಲಾ ಗುಣಲಕ್ಷಣಗಳನ್ನ ಹೊಂದಿದ್ದೇನೆ. ನೀನು ನನ್ನನ್ನು ಜೀವಂತವಾಗಿಟ್ಟರೆ ಏನು ಲಾಭ ಅಂತೇಳಿ ಮತ್ತೆ ಮತ್ತೆ ಅವರು ಭಿನ್ನವಿಸಿಕೊಳ್ತಾರೆ. ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭು ಹೇಳಿದರು, ನಿನ್ನ ದೇಹವು
ನನ್ನ ಆಸ್ತಿ, ನೀನು ಈಗಾಗಲೇ ನನಗೆ ಶರಣಾಗಿದ್ಯಾ, ನೀನು ಅಷ್ಟೆಲ್ಲ ನೀನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಿಂಗೆ ಹಕ್ಕಿಲ್ಲ. ಆ ನಿನ್ನ ದೇಹ ನನ್ನ ಆಸ್ತಿ ಅದು, ಆದ್ದರಿಂದ ನಿನ್ನ ದೇಹದ ಮೇಲೆ ನಿನಗೆ ಇನ್ನು ಮುಂದೆ ಯಾವುದೇ ಹಕ್ಕಿಲ್ಲ ಅಂತ ಹೇಳ್ತಾರೆ. ನೀವು ಇನ್ನೊಬ್ಬರ ಆಸ್ತಿಯನ್ನು ಏಕೆ ನಾಶ ಮಾಡಲು ಬಯಸ್ಬೇಕು? ಯಾವುದು ಸರಿ ಯಾವುದು ತಪ್ಪು ಎಂದು ಪರಿಗಣಿಸಲು ಸಾಧ್ಯವಿಲ್ಲವೇ ಅಂತೇಳಿ ಕೇಳ್ತಾರೆ. ನಿನ್ನ ದೇಹವು ಅನೇಕ ಅಗತ್ಯ ಕಾರ್ಯಗಳನ್ನ ನಿರ್ವಹಿಸಲು ನನ್ನ ಪ್ರಮುಖ ಸಾಧನವಾಗಿದೆ ಅಂತ ಹೇಳಿದ್ರೆ ಸನಾತನ ಗೋಸ್ವಾಮಿಯ ಮೂಲಕ ಭಗವಂತ ಇಲ್ಲಿ ಮತ್ತೆ ಅವರಿಗೆ ಗ್ರಂಥಗಳ ರಚನೆ, ಭಕ್ತರಿಗೆ ಬೇಕಾದಂತ ಭಕ್ತಿ ಮಾಡ್ಲಿಕ್ಕೆ ಬೇಕಾದಂತ ಒಂದು ಯಾವ ರೀತಿಯಲ್ಲಿ ಭಕ್ತಿಯನ್ನ ಮಾಡ್ಬೇಕು ಅಂತ ತಿಳಿಸಿಕೊಡುವಂತ ಗ್ರಂಥಗಳ ರಚನೆ, ಅವರಿಂದ ಇನ್ನು ತುಂಬಾ ಕಾರ್ಯಗಳನ್ನ ಅವರ ಕೈಯಲ್ಲಿ ಮಾಡಿಸ್ಲಿಕ್ಕೆ ಅವನು ನಿರೀಕ್ಷಿಸ್ತಾನೆ. ಸೊ ಹಾಗಿರುವಾಗ ಆ ದೇಹ ಅಂತ ಹೇಳುವಂತದ್ದು ನಿನ್ಗೆ ನಾಶ ಮಾಡ್ಲಿಕ್ಕೆ ಅದಕ್ಕೆ ಹಕ್ಕೇ ಇಲ್ಲ ಅಂತೇಳಿ ಹೇಳ್ತಾರೆ. ಭಕ್ತನ ಮೂಲ ತತ್ವಗಳು ಭಕ್ತಿ ಸೇವೆ, ದೇವತಾ ಪ್ರೀತಿ, ವೈಷ್ಣವ ಕರ್ತವ್ಯಗಳು ಮತ್ತು ವೈಷ್ಣವ ಗುಣಲಕ್ಷಣಗಳನ್ನ ನೀವು ಖಚಿತಪಡಿಸಿಕೊಳ್ಳಬೇಕು. ನೀವು ಕೃಷ್ಣನ ಭಕ್ತಿ ಸೇವೆಯನ್ನ ವಿವರಿಸಬೇಕು, ಕೃಷ್ಣ ಪ್ರೇಮವನ್ನ ಬೆಳೆಸುವ ಕೇಂದ್ರಗಳನ್ನ ಸ್ಥಾಪಿಸಬೇಕು, ಕಳೆದು ಹೋದ ತೀರ್ಥಯಾತ್ರೆಯ ಸ್ಥಳಗಳನ್ನು ಶೋಧಿಸಬೇಕು ಮತ್ತು ಜನರಿಗೆ ತ್ಯಜನಾ ಪದ್ಧತಿಯನ್ನು ಹೇಗೆ ಅಳವಡಿಸಿಕೊಳ್ಳಬೇಕೆಂದು ಕಲಿಸಬೇಕು. ಅಂದ್ರೆ ಇಷ್ಟೆಲ್ಲ ಭಗವಂತನ ಪ್ರತಿನಿಧಿಯಾಗಿ ಬಂದಿರುವಂತ ಇವರು ಅಲ್ಲಿ ಭಗವಂತನ ಆಪ್ತ ಸಹಾಯಕಿಯರಾಗಿರುವಂತ ಆಧ್ಯಾತ್ಮಿಕ ಲೋಕದ ಒಂದು ಅಷ್ಟ ಸಖಿಯರ ಒಂದು ಜಾಗವನ್ನು ಪಡ್ಕೊಂಡಂತವರಾಗಿರ್ತಾರೆ. ಇಲ್ಲಿ ಬಂದಾಗ ಈ ರೀತಿ ನೀವು ಮಾಡುವುದು ಸರಿಯಲ್ಲ ಅಂತ ಹೇಳಿ ಹೇಳ್ತಾರೆ. ಸೊ ಮಥುರಾ ವೃಂದಾವನವು ನನ್ನ ಸ್ವಂತ ಪ್ರಿಯವಾದ ವಾಸಸ್ಥಾನ. ಕೃಷ್ಣ ಪ್ರಜ್ಞೆಯನ್ನ ಬೋಧಿಸಲು ನಾನು ಅಲ್ಲಿ ಅನೇಕ ಕೆಲಸಗಳನ್ನು ಮಾಡಲು ಬಯಸುತ್ತೇನೆ. ನನ್ನ ತಾಯಿಯ ಆಜ್ಞೆಯ ಮೇರೆಗೆ ನಾನು ಇಲ್ಲಿ ಜಗನ್ನಾಥಪುರಿಯಲ್ಲಿ ಕುಳಿತಿದ್ದೇನೆ. ಅಂದ್ರೆ ಅವರಿಗೆ ವೃಂದಾವನದಲ್ಲಿ ಇದ್ಕೊಂಡು ತುಂಬಾ ಕೃಷ್ಣ ಪ್ರಜ್ಞೆಯನ್ನ ಹರಡುವ, ಪ್ರಚಾರ ಮಾಡುವ ಒಂದು ಕೆಲಸಗಳನ್ನ ಮಾಡ್ಲಿಕ್ಕೆ ಬಯಸ್ತಾರೆ. ಆದ್ರೆ ಆ ತಾಯಿಯ ಒಂದು ಒತ್ತಾಯದ ಮೇರೆಗೆ ಅವರು ಜಗನ್ನಾಥಪುರಿಗೆ ಬಂದಿರುವಂತದ್ದು. ಹಾಗೆ ನಾನು ಈ ಎಲ್ಲ ಕೆಲಸಗಳನ್ನು ನಿಮ್ಮ ದೇಹದ ಮೂಲಕ ಮಾಡಬೇಕು, ಆದರೆ ನೀವು ಅದನ್ನು ತ್ಯಜಿಸಲು ಬಯಸುತ್ತೀರಿ, ನಾನು ಇದನ್ನು ಹೇಗೆ ಸಹಿಸಿಕೊಳ್ಳಲಿ ಅಂತೇಳಿ ಕೇಳ್ತಾರೆ ಸನಾತನ ಗೋಸ್ವಾಮಿ ಹತ್ರ ಚೈತನ್ಯ ಮಹಾಪ್ರಭುಗಳು. ಆ ಸಮಯದಲ್ಲಿ ಸನಾತನ ಗೋಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ, ನಾನು ನಿಮಗೆ ನನ್ನ ಗೌರವಯುತ ನಮನಗಳನ್ನ ಸಲ್ಲಿಸುತ್ತೇನೆ. ನೀವು ನಿಮ್ಮ ಹೃದಯದಲ್ಲಿ ಯೋಜಿಸಿರುವ ಆಳವಾದ ವಿಚಾರಗಳನ್ನು ಯಾರೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಒಂದು ಮರದ ಗೊಂಬೆ ಮಾಂತ್ರಿಕನ ನಿರ್ದೇಶನದ ಪ್ರಕಾರ ಜಪಿಸುತ್ತದೆ ಮತ್ತು ನರ್ತಿಸುತ್ತದೆ, ಆದರೆ ಅವನು ಹೇಗೆ ನರ್ತಿಸುತ್ತಿದ್ದಾನೆ ಮತ್ತು ಹಾಡುತ್ತಿದ್ದಾನೆ ಎಂದು ಅದಕ್ಕೆ ತಿಳಿದಿಲ್ಲ. ಅಂದ್ರೆ ಆ ಒಂದು ಏನ್ ಹೇಳ್ತಾರೆ, ಆ ಜಾತ್ರೆಯಲ್ಲೆಲ್ಲ ಇರುತ್ತಲ್ಲ ಒಂದು ದೊಡ್ಡ ತಟ್ಟಿರಾಯ ಅಂತ ಹೇಳ್ತಾರೆ. ಆ ರೀತಿ ಅದು ಅಲ್ಲಾಡ್ತದೆ, ಇದು ಮಾಡ್ತದೆ, ಆದ್ರೆ ಹೊರಗೆ ನೋಡುವವರಿಗೆ ಅದೇ ಮಾಡ್ತದೆ ಅಂತ ಕಾಣ್ತದೆ, ಆದ್ರೆ ಅದರ ಒಳಗೆ ಒಬ್ಬ ಮನುಷ್ಯ ಇದ್ದು ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗಲ್ಲ. ಹಾಗೇನೆ ಇಲ್ಲಿ ಈ ಸನಾತನ ಗೋಸ್ವಾಮಿ ಅವರನ್ನ ಒಂದು ನಿಮಿತ್ತ ಮಾಡ್ಕೊಂಡು ಒಳಗಿಂದ ಚೈತನ್ಯ ಮಹಾಪ್ರಭುಗಳು ಅವರ ಮೂಲಕ ಮಾಡಿಸ್ಬೇಕು. ಆ ರೀತಿ ಯೋಜನೆ ಭಗವಂತನದು. ಅದನ್ನ ಯಾರಿಗೂ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ನಿಮ್ಮ ಒಳಗೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ನನ್ನ ಪ್ರೀತಿಯ ದೇವರೇ, ನೀನು ಒಬ್ಬನನ್ನು ನೃತ್ಯ ಮಾಡುವಂತೆ ಅವನು ಅದಕ್ಕೆ ತಕ್ಕಂತೆ ನೃತ್ಯ ಮಾಡುತ್ತಾನೆ, ಆದರೆ ಅವನು ಹೇಗೆ ನೃತ್ಯ ಮಾಡುತ್ತಾನೆ ಮತ್ತು ಅವನನ್ನು ಯಾರು ನೃತ್ಯ ಮಾಡುವಂತೆ ಮಾಡುತ್ತಿದ್ದಾನೆಂದು ಅವನಿಗೆ ತಿಳಿದಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ನಂತರ ಹರಿದಾಸ ಠಾಕೂರರಿಗೆ, ಪ್ರಿಯ ಹರಿದಾಸರೇ, ದಯವಿಟ್ಟು ನನ್ನ ಮಾತುಗಳನ್ನು ಕೇಳಿ. ಈ ಸಂಭಾವಿತ ವ್ಯಕ್ತಿ ಇನ್ನೊಬ್ಬರ ಆಸ್ತಿಯನ್ನು ನಾಶ ಮಾಡಲು ಬಯಸುತ್ತಾನೆ ಅಂತ ಅವರ ಹತ್ರ ಹೇಳ್ತಾರೆ. ಇನ್ನೊಬ್ಬರ ಆಸ್ತಿಯನ್ನು ವಹಿಸಿಕೊಟ್ಟವನು ಅದನ್ನು ಹಂಚುವುದಿಲ್ಲ ಅಥವಾ ತನ್ನ ಸ್ವಂತ ಉದ್ದೇಶಗಳಿಗಾಗಿ ಬಳಸುವುದಿಲ್ಲ. ಆದ್ದರಿಂದ ಅಂತಹ ಕಾನೂನು ಬಾಹಿರ ಕೆಲಸವನ್ನ ಮಾಡದಂತೆ ಅವನಿಗೆ ಹೇಳಿ ಅಂತ ಹೇಳ್ಕೊಂಡು ಹರಿದಾಸ್ ಠಾಕೂರರ ಹತ್ರ ಹೇಳ್ತಾರೆ. ಅಂದ್ರೆ ಅವನದಲ್ಲ, ನಮ್ಮದಾಗಿದ್ರೆ ನಾವು ನಮ್ಮ ಇಷ್ಟೇ ಬಂದ ಹಾಗೆ ನಾವು ಮಾಡ್ಬೋದು. ಅದ್ ನಂದಲ್ಲ ಅಂತಿದ್ರೆ ನಾವು ಜಾಗ್ರತೆಯಾಗಿ ನಾವು ನೋಡ್ಕೊಳ್ಬೇಕಾಗ್ತದೆ. ಅವ್ರು ಯಾರದ್ದು ಆಸ್ತಿ ಅವರಿಗೆ ಹೇಗೆ ಬೇಕು ಹಾಗೆ ಅದನ್ನು ಬಳಸ್ಕೊಳ್ಬೇಕು ಹೊರತು ನಮ್ಮ ಇಚ್ಛೆಯಂತೆ ಮಾಡ್ಕೊಳ್ಳೋದಿಲ್ಲ ಅಲ್ವಾ. ಅದಕ್ಕಾಗಿ ನೋಡು, ಇನ್ನೊಬ್ಬರ ಆಸ್ತಿಯನ್ನ ವಹಿಸ್ಕೊಂಡಿದ್ದಾನೆ, ಅವನು ಈಗ ಈ ರೀತಿ ಮಾಡ್ತಾ ಇದ್ದಾನೆ. ಸಂಭಾವಿತ ಒಬ್ಬ ವ್ಯಕ್ತಿ ಆಸ್ತಿಯನ್ನ ನಾಶ ಮಾಡ್ಲಿಕ್ಕೆ ಬಯಸ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನಾವು ನಮ್ಮ ಅದಕ್ಕೆ ಹರಿದಾಸ್ ಠಾಕೂರರು ಹೇಳ್ತಾರೆ, ನಾವು ನಮ್ಮ ಸಾಮರ್ಥ್ಯಗಳ ಬಗ್ಗೆ ಸುಳ್ಳು ಹೆಮ್ಮೆ ಪಡುತ್ತೇವೆ, ವಾಸ್ತವವಾಗಿ ನಿಮ್ಮ ಆಳವಾದ ಉದ್ದೇಶಗಳನ್ನ ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನಾನು ನನ್ನದು ಅಂತ ಹೇಳ್ಕೊಂಡು ನಾವು ಒಂದು ಏನು ಫಾಲ್ಸ್ ಈಗೋ ನಮ್ಮಲ್ಲಿ ಇದೆ, ನಾವು ಯಾರು ಅಲ್ಲ,
ನಾವು ಭಗವಂತನ ಒಂದು ಪ್ರತಿನಿಧಿಗಳಾಗಿ ಅವರು ಅಂತ ಒಂದು ಹರಿದಾಸ್ ಠಾಕೂರ್ ಆಗಿರ್ಬೋದು, ಸನಾತನ ಗೋಸ್ವಾಮಿ ಆಗಿರ್ಬೋದು, ಆತರ ಬಂದಿರುವಂತವ್ರು. ಸೊ ಹಾಗಾಗಿ ನಿಮ್ಮ ಆಳವಾದ ಉದ್ದೇಶಗಳನ್ನ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನೀವು ನಮಗೆ ತಿಳಿಸದ ಹೊರತು ನಿಮ್ಮ ಉದ್ದೇಶವೇನೆಂದು ಅಥವಾ ಯಾರ ಮೂಲಕ ನೀವು ಏನು ಮಾಡಲು ಬಯಸುತ್ತೀರಿ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ನನ್ನ ಪ್ರೀತಿಯ ಸರ್, ನೀವು ಒಬ್ಬ ಮಹಾನ್ ವ್ಯಕ್ತಿ ಸನಾತನ ಗೋಸ್ವಾಮಿಯನ್ನು ಸ್ವೀಕರಿಸುವುದರಿಂದ ಅವರು ತುಂಬಾ ಅದೃಷ್ಟಶಾಲಿ. ಯಾರು ಅವರನ್ನು ಅದೃಷ್ಟಶಾಲಿ ಆಗಲು ಯಾರು ಅವರಷ್ಟು ಅದೃಷ್ಟಶಾಲಿ ಆಗಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹೀಗೆ ಚೈತನ್ಯ ಮಹಾಪ್ರಭುಗಳು ಹರಿದಾಸ್ ಠಾಕೂರ್ ಮತ್ತು ಸನಾತನ ಗೋಸ್ವಾಮಿ ಇಬ್ಬರನ್ನು ಅಪ್ಪಿಕೊಂಡು ಎದ್ದು ತಮ್ಮ ಮಧ್ಯಾಹ್ನದ ಕರ್ತವ್ಯಗಳನ್ನು ನಿರ್ವಹಿಸಲು ಹೊರಟರು. ನನ್ನ ಪ್ರೀತಿಯ ಸನಾತನ ಹರಿದಾಸ ಠಾಕೂರ ಅವನನ್ನು ಅಪ್ಪಿಕೊಳ್ಳುತ್ತಾ ಹೇಳ್ತಾರೆ, ನಿನ್ನ ಅದೃಷ್ಟದ ಮಿತಿಗಳನ್ನು ಯಾರು ಕಂಡುಹಿಡಿಯಲು ಸಾಧ್ಯವಿಲ್ಲ. ನೀನು ನಾನ್ ಕೀಳು ಜಾತಿ ಅದು ಇದು ನೀನು ಎಷ್ಟೊಂದು ನೀನು ನೊಂದುಕೊಳ್ತಾ ಇದ್ದೀಯಾ. ಆದ್ರೆ ನೋಡು ಚೈತನ್ಯ ಮಹಾಪ್ರಭು ನಿನ್ನನ್ನ ಯಾವ ರೀತಿ ನಿನ್ನ ಒಂದು ಇದನ್ನ ಯಾವ ಉದ್ದೇಶಕ್ಕೆ ಬಳಸ್ಬೇಕು ಅಂತ ಇದ್ದಾರೆ ಅಂತ ಹೇಳ್ಕೊಂಡು, ನಿನ್ನಷ್ಟು ಅದೃಷ್ಟ ಯಾರಿಗಿದೆ ಅಂತ ಹೇಳುವಾಗೆ ಅವ್ರು ಹೇಳ್ತಾರೆ. ಆಮೇಲೆ ಶ್ರೀ ಚೈತನ್ಯ ಮಹಾಪ್ರಭುಗಳು ನಿಮ್ಮ ದೇಹವನ್ನು ಸ್ವಂತ ಆಸ್ತಿ ಎಂದು ಸ್ವೀಕರಿಸಿದ್ದಾರೆ. ಆದ್ದರಿಂದ ಯಾರು ಅದೃಷ್ಟದಲ್ಲಿ ನಿಮ್ಮನ್ನು ಸರಿಗಟ್ಟಲು ಸಾಧ್ಯವಿಲ್ಲ. ಶ್ರೀ ಚೈತನ್ಯ ಮಹಾಪ್ರಭುಗಳು ತಮ್ಮ ವೈಯಕ್ತಿಕ ದೇಹದಿಂದ ಮಾಡಲು ಸಾಧ್ಯವಾಗದ್ದನ್ನ ಅವರು ನಿಮ್ಮ ಮೂಲಕ ಮಾಡಲು ಬಯಸ್ತಾ ಇದ್ದಾರೆ ಮತ್ತು ಅವರು ಅದನ್ನು ಮಥುರೆಯಲ್ಲಿ ಮಾಡಲು ಬಯಸುತ್ತಾರೆ. ನಿಮ್ಗೆ ಮಥುರೆಗೆ ಹೋಗಿ ಅಲ್ಲಿ ಆ ಒಂದು ಇದನ್ನ ವೃಂದಾವನದಲ್ಲಿ ಮಥುರೆಯಲ್ಲಿ ನೀವು ಅವ್ರು ಏನ್ ಮಾಡ್ಬೇಕು ಅಂತ ಬಯಸಿದ್ರು ಅದನ್ನೆಲ್ಲ ನಿಮ್ಮ ಕೈಯಲ್ಲಿ ಮಾಡಿಸ್ತಾ ಇದ್ದಾರೆ. ನಿಮ್ಮಷ್ಟು ಅದೃಷ್ಟವಂತ ಯಾರು ಇಲ್ಲ ಅಂತ ಹೇಳಿ ಹೇಳ್ತಾರೆ. ದೇವರ ಪರಮ ಪುರುಷನು ನಾವು ಏನು ಮಾಡಬೇಕೆಂದು ಬಯಸುತ್ತಾನೋ ಅದು ಯಶಸ್ವಿಯಾಗಿ ನೆರವೇರುತ್ತದೆ. ಇದು ನಿಮ್ಮ ದೊಡ್ಡ ಅದೃಷ್ಟ. ಅದು ನನ್ನ ಪ್ರಬುದ್ಧ ಅಭಿಪ್ರಾಯ ಅಂತೇಳಿ ಹೇಳ್ತಾರೆ. ನಾವು ಕೂಡ ಭಗವಂತನ ಕೈಯಲ್ಲಿ ಸಾಧನವಾಗ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ಆ ರೀತಿ ನಮ್ಗೆ ಇಲ್ಲಿ ಒಂದು ಪಾಠ ಇದೆ ಈ ಒಂದು ಇದ್ರಲ್ಲಿ. ಶ್ರೀ ಚೈತನ್ಯ ಮಹಾಪ್ರಭುಗಳ ಮಾತುಗಳಿಂದ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಅವರು ಭಕ್ತಿ ಸೇವೆಯ ನಿರ್ಣಾಯಕ ನಿರ್ಧಾರದ ಬಗ್ಗೆ ಮತ್ತು ಬಹಿರಂಗ ಗ್ರಂಥಗಳಿಂದ ತಿಳಿದುಕೊಂಡಿರುವ ನಿಯಂತ್ರಕ ತತ್ವಗಳ ಬಗ್ಗೆ ನೀವು ಪುಸ್ತಕಗಳನ್ನ ಬರೆಯಬೇಕೆಂದು ಬಯಸುತ್ತಾರೆ. ಅಂದ್ರೆ ಯಾವ ರೀತಿ ಒಬ್ಬ ಭಕ್ತಿಯಲ್ಲಿ ಹೇಗೆ ಪ್ರಗತಿಯನ್ನ ಹೊಂದಬೇಕು, ಯಾವ ರೀತಿ ಸದಾಚಾರ ಅವನು ಹೊಂದಿರ್ಬೇಕು, ಅದರ ಬಗ್ಗೆ ಗ್ರಂಥಗಳನ್ನ ಮತ್ತೆ ಆ 4 ನಿಯಂತ್ರಕ ತತ್ವಗಳ ನಿಯಂತ್ರಕ ಯಾವುದನ್ನ ನಾವು ಡೂ ಅಂಡ್ ಡೂ ನಾಟ್ಸ್ ಅಂತ ಏನಿದೆ, ಭಕ್ತಿಯಲ್ಲಿ ನಾವು ಮುಂದುವರಿಲಿಕ್ಕೆ ಯಾವುದನ್ನ ಮಾಡಿದ್ರೆ ನಾವು ಪ್ರಗತಿ ಹೊಂದುತ್ತೇವೆ, ಯಾವುದನ್ನ ಮಾಡಿದ್ರೆ ನಾವು ಭಕ್ತಿಯಲ್ಲಿ ಹಿಂದೆ ಉಳಿಯುತ್ತೇವೆ ಅದನ್ನೆಲ್ಲ ತಿಳಿಸುವಂತ ಒಂದು ಗ್ರಂಥಗಳ ಒಂದು ಪುಸ್ತಕಗಳನ್ನ ಬರೆಯಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ನನ್ನ ದೇಹವನ್ನು ಶ್ರೀ ಚೈತನ್ಯ ಮಹಾಪ್ರಭುಗಳ ಸೇವೆಯಲ್ಲಿ ಬಳಸಲಾಗಲಿಲ್ಲ. ಆದ್ದರಿಂದ ಅದು ಭಾರತದ ಭೂಮಿಯಲ್ಲಿ ಜನಿಸಿದರೂ ಈ ದೇಹವು ನಿಷ್ಪ್ರಯೋಜಕ ಅಂತ ಹರಿದಾಸ್ ಠಾಕೂರು ಹೇಳ್ತಾರೆ ಸನಾತನ ಗೋಸ್ವಾಮಿಗೆ. ಅದಕ್ಕೆ ಸನಾತನ ಗೋಸ್ವಾಮಿ ಉತ್ತರಿಸುತ್ತಾ, ಓ ಹರಿದಾಸ ಠಾಕೂರ, ನಿನಗೆ ಸಮಾನರು ಯಾರು? ನೀನು ಚೈತನ್ಯ ಮಹಾಪ್ರಭುಗಳ ಸಹಚರರಲ್ಲಿ ಒಬ್ಬ. ಆದ್ದರಿಂದ ನೀನು ಅತ್ಯಂತ ಅದೃಷ್ಟಶಾಲಿ ಅಂತ ಅವರು ಹರಿದಾಸ್ ಠಾಕೂರಿಗೆ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಅವತಾರವಾಗಿ ಇಳಿದು ಬಂದಿರುವ ಧ್ಯೇಯವೆಂದರೆ ಭಗವಂತನ ಪವಿತ್ರ ನಾಮ ಜಪಿಸುವ ಮಹತ್ವವನ್ನ ಹರಡುವುದು. ಈಗ ವೈಯಕ್ತಿಕವಾಗಿ ಹಾಗೆ ಮಾಡುವ ಬದಲು ಅವರು ಅದನ್ನು ನಿಮ್ಮ ಮೂಲಕ ಹರಡುತ್ತಿದ್ದಾರೆ ಅಂತೇಳಿ ಹೇಳ್ತಾರೆ. ನನ್ನ ಪ್ರೀತಿಯ ಸ್ವಾಮಿ, ನೀವು ಪ್ರತಿದಿನ 3 ಲಕ್ಷ ಬಾರಿ ಪವಿತ್ರ ನಾಮವನ್ನ ಜಪಿಸುತ್ತಿದ್ದೀರಿ ಮತ್ತು ಅಂತಹ ಜಪಗಳ ಮಹತ್ವವನ್ನ ಎಲ್ಲರಿಗೂ ತಿಳಿಸ್ತಾ ಇದ್ದೀರಿ. ಕೆಲವರು ತುಂಬಾ ಚೆನ್ನಾಗಿ ವರ್ತಿಸುತ್ತಾರೆ, ಆದರೆ ಕೃಷ್ಣ ಪ್ರಜ್ಞೆಯ ಆರಾಧನೆಯನ್ನು ಬೋಧಿಸುವುದಿಲ್ಲ. ಆದರೆ ಇತರರು ಬೋಧಿಸುತ್ತಾರೆ, ಆದರೆ ಸರಿಯಾಗಿ ವರ್ತಿಸುವುದಿಲ್ಲ ಅಂತ ಹೇಳಿದ್ರೆ, ಈಗ ಕೆಲವರು ಬಾಯಲ್ಲಿ ಹೇಳ್ತಾರೆ, ಆದ್ರೆ ಅದನ್ನ ನಡೆಯಲ್ಲಿ ಇರುವುದಿಲ್ಲ. ನುಡಿಯಲ್ಲಿ ಮಾತ್ರ ಇರ್ತದೆ, ನಡೆಯಲ್ಲಿ ಇರೋದಿಲ್ಲ. ಇನ್ನು ಕೆಲವರದ್ದು ನಡೆಯಲ್ಲಿ ಇರ್ತದೆ, ನುಡಿಯಲ್ಲಿ ಇರುವುದಿಲ್ಲ. ಆ ರೀತಿ ಇರ್ತದೆ. ಸೊ ಆದ್ರೆ ಈ ಹರಿದಾಸ್ ಠಾಕೂರು ಅವರು ನುಡಿದಂತೆ ನಡೆದವರು ಅಲ್ವಾ. ಆ ವೇಶ್ಯೆ ಬಂದಾಗ ಅವ್ರು ಯಾವ ರೀತಿ ನಾನೊಂದು ಪ್ರತಿಜ್ಞೆ ಮಾಡಿದ್ದೇನೆ, ಅದು ಮುಗಿಸಿದ್ಮೇಲೆ ಬರ್ತೇನೆ, ಆ ರೀತಿ ಅವರು ಜಪ ಮಾಡುವುದನ್ನ ಬಿಡ್ಲಿಲ್ಲ. ಆ ರೀತಿ ಅವರು ಹೇಳ್ತಾ ಇದ್ದಾರೆ ಅವರ ಬಗ್ಗೆ. ನೀವು ನಿಮ್ಮ ವೈಯಕ್ತಿಕ ನಡವಳಿಕೆ ಮತ್ತು ನಿಮ್ಮ ಉಪದೇಶದ ಮೂಲಕ ಪವಿತ್ರ ನಾಮಕ್ಕೆ ಸಂಬಂಧಿಸಿದಂತೆ 2 ಕರ್ತವ್ಯಗಳನ್ನ ಏಕಕಾಲದಲ್ಲಿ ನಿರ್ವಹಿಸುತ್ತಿದ್ದೀರಿ. ಆದ್ದರಿಂದ ನೀವು ಇಡೀ ಪ್ರಪಂಚದ ಆಧ್ಯಾತ್ಮಿಕ ಗುರು, ಏಕೆಂದರೆ ನೀವು ಜಗತ್ತಿನ ಅತ್ಯಂತ ಮುಂದುವರಿದ ಭಕ್ತ ಅಂತ ಹೇಳ್ತಾರೆ ಸನಾತನ ಗೋಸ್ವಾಮಿ ಹರಿದಾಸ್ ಠಾಕೂರರಿಗೆ. ಈ ರೀತಿಯಾಗಿ ಅವರಿಬ್ಬರು ಕೃಷ್ಣನ ಕುರಿತಾದ ವಿಷಯಗಳನ್ನ ಚರ್ಚಿಸುತ್ತಾ ತಮ್ಮ ಸಮಯವನ್ನ ಕಳೀತಾರೆ.
ಹೀಗೆ ಅವರು ಒಟ್ಟಿಗೆ ಜೀವನವನ್ನ ಆನಂದಿಸ್ತಾರೆ. ರಥಯಾತ್ರೆಯ ಸಮಯದಲ್ಲಿ ಎಲ್ಲಾ ಭಕ್ತರು ಇಂದಿನಿಂದ ರಥೋತ್ಸವವನ್ನ ವೀಕ್ಷಿಸ್ಲಿಕ್ಕೆ ಬಂಗಾಳದಿಂದ ಬರ್ತಾರೆ. ರಥಯಾತ್ರೆಯ ಉತ್ಸವದ ಸಮಯದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತೊಮ್ಮೆ ಜಗನ್ನಾಥನ ರಥದ ಮುಂದೆ ನೃತ್ಯ ಮಾಡಿದ್ದರು ಅಲ್ಲಿ ಸಂಕೀರ್ತನೆ ಮಾಡ್ತಾರೆ. ಅದನ್ನು ಕಂಡ ಸನಾತನ ಗೋಸ್ವಾಮಿಯ ಮನಸ್ಸು ಆಶ್ಚರ್ಯಚಕಿತವಾಯಿತು. ಬಂಗಾಳದ ಭಗವಂತನ ಭಕ್ತರು ಮಳೆಗಾಲದ 4 ತಿಂಗಳು ಜಗನ್ನಾಥಪುರಿಯಲ್ಲಿ ತಂಗಿರ್ತಾರೆ ಮತ್ತು ಭಗವಾನ್ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರೆಲ್ಲರಿಗೂ ಸನಾತನ ಗೋಸ್ವಾಮಿಯನ್ನ ಪರಿಚಯಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯನ್ನು ಮತ್ತು ಇತರ ಆಯ್ದ ಭಕ್ತರಿಗೆ ಪರಿಚಯಿಸ್ತಾರೆ. ಅದ್ವೈತಾಚಾರ್ಯ, ನಿತ್ಯಾನಂದ ಪ್ರಭು, ಶ್ರೀವಾಸ ಠಾಕೂರ, ವಕ್ರೇಶ್ವರ ಪಾತ, ಮುಸ್ತೇವರ ಪಾಣ, ರಾಘವ ಪಂಡಿತ, ದಾಮೋದರ ಪಂಡಿತ, ಪರಮಾನಂದ ಪುರಿ, ಬ್ರಹ್ಮಾನಂದ ಭಾರತಿ, ಸ್ವರೂಪ ದಾಮೋದರ, ಗದಾಧರ ಪಂಡಿತ, ಸಾರ್ವಭೌಮ ಭಂಡತಾಚಾರ್ಯ, ರಣದಾಚಾರ್ಯ, ರಾಯಗಂಧಾರ್ಯ, ಶಂಕರ ಪಂಡಿತ, ಕಾಶೀಶ್ವರ ಮತ್ತು ಗೋವಿಂದ ಅಂತ ಅವರಿಗೆಲ್ಲ ಸನಾತನ ಗೋಸ್ವಾಮಿಯನ್ನು ಅವರು ಪರಿಚಯಿಸ್ತಾರೆ ಚೈತನ್ಯ ಮಹಾಪ್ರಭುಗಳು. ಭಗವಂತನು ಸನಾತನ ಗೋಸ್ವಾಮಿಯನ್ನು ಎಲ್ಲಾ ಭಕ್ತರಿಗೂ ಸೂಕ್ತವಾದ ರೀತಿಯಲ್ಲಿ ನಮನಗಳನ್ನ ಸಲ್ಲಿಸಲು ಕೇಳಿದನು. ಹೀಗೆ ಅವನು ಸನಾತನ ಗೋಸ್ವಾಮಿಯನ್ನು ಅವರೆಲ್ಲರಿಗೂ ಪರಿಚಯಿಸಿದನು, ಅವರನ್ನು ಅವರ ಕರುಣೆಗೆ ಪಾತ್ರರನ್ನಾಗಿ ಮಾಡಲು. ಸನಾತನ ಗೋಸ್ವಾಮಿ ತನ್ನ ಶ್ರೇಷ್ಠ ಗುಣಗಳು ಮತ್ತು ವಿದ್ಯೆಯಿಂದಾಗಿ ಎಲ್ಲರಿಗೂ ಪ್ರಿಯನಾಗಿದ್ದನು. ಆದ್ದರಿಂದ ಅವನಿಗೆ ಕರುಣೆ, ಸ್ನೇಹ ಮತ್ತು ಗೌರವವನ್ನ ದಯಪಾಲಿಸಿದರು. ಅವರೆಲ್ಲರೂ ಕೂಡ ಅವರಿಗೆ ಕೂಡ ಕರುಣೆ, ಸ್ನೇಹ, ಗೌರವವನ್ನ ದಯಪಾಲಿಸಿದರು ಎಲ್ಲ ಭಕ್ತರು. ರಥಯಾತ್ರೆಯ ಉತ್ಸವದ ನಂತರ ಇತರ ಎಲ್ಲಾ ಭಕ್ತರು ಬಂಗಾಳಕ್ಕೆ ಹಿಂದಿರುಗಿದಾಗ ಸನಾತನ ಗೋಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದಕಮಲದ ಆರೈಕೆಯಲ್ಲಿ ಇದ್ದರು. ಸನಾತನ ಗೋಸ್ವಾಮಿ ಅವರು ಶ್ರೀ ಚೈತನ್ಯ ಮಹಾಪ್ರಭು ಅವರೊಂದಿಗೆ ದೋಲಯಾತ್ರಾ ಸಮಾರಂಭವನ್ನ ಆಚರಿಸಿದರು. ಈ ರೀತಿಯಾಗಿ ಭಗವಂತನ ಸಹವಾಸದಲ್ಲಿ ಅವರ ಆನಂದ ಹೆಚ್ಚಾಯಿತು. ಸನಾತನ ಗೋಸ್ವಾಮಿ ಏಪ್ರಿಲ್ ಮೇ ತಿಂಗಳಲ್ಲಿ ಜಗನ್ನಾಥಪುರಿಯಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡಲು ಬಂದಿದ್ದರು ಮತ್ತು ಮೇ ಜೂನ್ ತಿಂಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭು ಅವರನ್ನು ಪರೀಕ್ಷಿಸಿದರು. ಮೇ ಜೂನ್ ತಿಂಗಳಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಯಮೇಶ್ವರ ಉದ್ಯಾನಕ್ಕೆ ಬಂದು ಭಕ್ತರ ಕೋರಿಕೆಯ ಮೇರೆಗೆ ಅಲ್ಲಿ ಪ್ರಸಾದವನ್ನ ಸ್ವೀಕರಿಸ್ತಾರಂತೆ. ಮಧ್ಯಾಹ್ನ ಊಟದ ಸಮಯ ಬಂದಾಗ ಭಗವಂತ ಸನಾತನ ಗೋಸ್ವಾಮಿಯನ್ನ ಕರೀತಾರೆ. ಆ ಕರೆಯಿಂದಲೇ ಅವರ ಸಂತೋಷ ಹೆಚ್ಚಾಗ್ತದೆ. ಮಧ್ಯಾಹ್ನದ ವೇಳೆಗೆ ಸಮುದ್ರ ತೀರದಲ್ಲಿ ಮರಳು ಬೆಂಕಿಯಂತೆ ಬಿಸಿಯಾಗಿತ್ತು. ಆದರೆ ಸನಾತನ ಗೋಸ್ವಾಮಿ ಆ ದಾರಿಯಲ್ಲಿ ಬಂದರು. ಭಗವಂತನಿಂದ ಕರೆಯಲ್ಪಟ್ಟ ಸಂತೋಷದಿಂದ ತುಂಬಿ ಹೋದ ಸನಾತನ ಗೋಸ್ವಾಮಿಗೆ ತನ್ನ ಪಾದಗಳು ಬಿಸಿ ಮರಳಿನಲ್ಲಿ ಉರಿಯುತ್ತಿರುವಂತೆ ಅನಿಸಲಿಲ್ಲ. ಅಂದ್ರೆ ನನ್ನನ್ನ ಕೂಡ ಅಲ್ಲಿ ಕರೀತಾ ಇದ್ದಾರಲ್ವಾ ಅಂತ ಹೇಳ್ಕೊಂಡು ಆ ಬಿಸಿ ಆ ಮರಳಿನ ಬಿಸಿ ಕಾಲಿಗೆ ಏನು ಅನಿಸ್ಲೇ ಇಲ್ಲ. ಅಷ್ಟು ಸಂತೋಷದಿಂದ ಹೋಗ್ತಾ ಇದ್ದಾರೆ ಅವರು. ಶಾಖದಿಂದಾಗಿ ಅವರ ಪಾದಗಳು ಗುಳ್ಳೆಗಳಿಂದ ತುಂಬಿದ್ದರೂ ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಹೋದರು. ಅಲ್ಲಿ ಭಗವಂತ ಊಟ ಮಾಡಿ ವಿಶ್ರಾಂತಿ ಪಡೆಯುತ್ತಿರುವುದನ್ನು ಅವರು ಕಂಡುಕೊಂಡರು. ಗೋವಿಂದನು ಸನಾತನ ಗೋಸ್ವಾಮಿಗೆ ಈ ಚೈತನ್ಯ ಅಲ್ಲಿ ರೂಪ ಗೋಸ್ವಾಮಿಗೆ 10 ದಿನಗಳ ಕಾಲ ಶಿಕ್ಷಣವನ್ನ ಕೊಡ್ತಾರಂತೆ. ಆದ್ರೆ ಸನಾತನ ಗೋಸ್ವಾಮಿಗೆ 60 ದಿನಗಳಷ್ಟು ಕಾಲ, 2 ತಿಂಗಳಷ್ಟು ಕಾಲ ಅಲ್ಲಿ ಶಿಕ್ಷಣವನ್ನ ಚೈತನ್ಯ ಮಹಾಪ್ರಭುಗಳು ನೀಡ್ತಾರೆ. ಅಂದ್ರೆ ಆ ಒಂದು ಗ್ರಂಥ ರಚನೆಯಲ್ಲಿ, ಭಕ್ತಿ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಬೇಕಾದ ಪ್ರಚಾರ ಕಾರ್ಯದಲ್ಲಿ ಕೈಗೊಳ್ಳಿಕ್ಕೆ ಅಂತ. ಇಲ್ಲಿ ನೀವು ಯಾರು ಹೇಳ್ತಾರೆ, ಅವ್ರು ಆ ರೀತಿ ಬರುವಾಗ ಗೋವಿಂದನು ಸನಾತನ ಗೋಸ್ವಾಮಿಗೆ ಶ್ರೀ ಚೈತನ್ಯರ ಆಹಾರದ ಅವಶೇಷಗಳಿದ್ದ ತಟ್ಟೆಯನ್ನ ಕೊಡ್ತಾರೆ. ಪ್ರಸಾದವನ್ನ ಸೇವಿಸಿದ ನಂತರ ಸನಾತನ ಗೋಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿಗೆ ಹೋಗ್ತಾರೆ. ನೀವು ಯಾವ ಮಾರ್ಗದಲ್ಲಿ ಬಂದಿರಿ ಎಂದು ಭಗವಂತ ಕೇಳಿದಾಗ ಸನಾತನ ಗೋಸ್ವಾಮಿ ನಾನು ಸಮುದ್ರ ತೀರದ ಹಾದಿಯಲ್ಲಿ ಬಂದಿದ್ದೇನೆ ಅಂತ ಉತ್ತರಿಸ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀವು ಸಮುದ್ರ ತೀರದಲ್ಲಿ ಹೇಗೆ ಬಂದಿರಿ? ಅಲ್ಲಿ ಮರಳು ತುಂಬಾ ಬಿಸಿಯಾಗಿರುತ್ತದೆ. ನೀವು ದ್ವಾರದ ಮುಂಭಾಗದ ಹಾದಿಯ ಮೂಲಕ ಯಾಕೆ ಬರಲಿಲ್ಲ? ಅದು ತುಂಬಾ ತಂಪಾಗಿದೆ ಅಲ್ವಾ ಅಂತ ಹೇಳ್ತಾರೆ. ಅಷ್ಟೊಂದು ಕೀವು ತುಂಬಿದ ಆ ತುರಿಕೆಯ ಒಂದು ರೋಗ ಇದ್ರೂ ಕೂಡ ನೀವು ಆ ಉರಿ ಬಿಸಿಲಿರುವ ಆ ಉರಿ ಅಂದ್ರೆ ಆ ಬಿಸಿ ಆದ ಹೊಯ್ಗೆಯ ಮೇಲೆ ಯಾಕೆ ಬಂದ್ರಿ ಅಂತೇಳಿ ಕೇಳ್ತಾರೆ. ಬಿಸಿ ಮರಳು ನಿನ್ನ ಅಡಿಭಾಗದಲ್ಲಿ ಗುಳ್ಳೆಗಳನ್ನ ಉಂಟು ಮಾಡಿರಬೇಕು. ಈಗ ನೀನು ನಡೆಯಲು ಸಾಧ್ಯವಿಲ್ಲ. ನೀನು ಅದನ್ನು ಹೇಗೆ ಸಹಿಸಿಕೊಂಡೆ ಅಂತ ಕೇಳ್ತಾರೆ. ಅದಕ್ಕೆ ಸನಾತನ ಗೋಸ್ವಾಮಿ ಹೇಳ್ತಾರೆ, ನನಗೆ ಹೆಚ್ಚು ನೋವು ಅನಿಸಲಿಲ್ಲ ಅಥವಾ ಶಾಖದಿಂದಾಗಿ ಗುಳ್ಳೆಗಳು ಇದ್ದವು ಎಂದು ನನಗೆ ತಿಳಿದಿರಲಿಲ್ಲ. ಸಿಂಹದ್ವಾರವನ್ನ ದಾಟಿ ಹೋಗಲು ನನಗೆ ಯಾವುದೇ ಹಕ್ಕಿಲ್ಲ. ಏಕೆಂದರೆ ಜಗನ್ನಾಥನ ಸೇವಕರು ಯಾವಾಗಲೂ ಅಲ್ಲಿಗೆ ಬಂದು ಹೋಗುತ್ತಿರುತ್ತಾರೆ ಅಂತ ಹೇಳಿದ್ರೆ ಆ ಜಗನ್ನಾಥನ ಸೇವಕರು
ಅಂತವ್ರನ್ನ ತಗಲಿದ್ರೆ ನಾನು ಅಂತವ್ರನ್ನ ಆ ಜನ ಜಂಗುಳಿಯಲ್ಲಿ ಅವರನ್ನ ನಾನು ಮುಟ್ಟಿ ಹೋದ್ರೆ ಅವ್ರೆಲ್ಲಿ ಅಶುದ್ಧಿ ಆಗ್ತಾರೋ ಅಂತ ಹೇಳ್ಕೊಂಡು ಒಂದು ಮನಸ್ಥಿತಿಯನ್ನ ಇಟ್ಕೊಂಡು ಅವರು ಆ ಜಾಗದಲ್ಲಿ ಹೋಗೋದು ಬಿಟ್ಟು ಆ ಒಂದು ಮರಳಿನ ಒಂದು ಇದ್ರಲ್ಲಿ ನಡ್ಕೊಂಡು ಬಂದಿರ್ತಾರೆ. ಸೇವಕರು ಯಾವಾಗಲೂ ವಿರಾಮವಿಲ್ಲದೆ ಬಂದು ಹೋಗುತ್ತಿರುತ್ತಾರೆ. ನಾನು ಅವರನ್ನು ಮುಟ್ಟಿದರೆ ಅದು ನಾನು ನಾಶವಾಗುತ್ತೇನೆ, ಅಂದ್ರೆ ಅಂತ ಒಂದು ಅವರನ್ನ ಮುಟ್ಟುವುದ್ರಿಂದ ನಾನು ನಾಶ ಆಗಿ ಹೋಗ್ಬೋದು ಅಂತ ಹೇಳಿ ಈ ಎಲ್ಲಾ ವಿವರಗಳನ್ನ ಕೇಳಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಹಳ ಸಂತೋಷಗೊಂಡು ಈ ಕೆಳಗಿನಂತೆ ಮಾತನಾಡಿದರು. ನನ್ನ ಪ್ರೀತಿಯ ಸನಾತನ, ನೀನು ಇಡೀ ವಿಶ್ವದ ಉದ್ಧಾರಕನಾಗಿದ್ದರೂ ಮತ್ತು ದೇವತೆಗಳನ್ನ ಅಂದ್ರೆ ಅವರ ನಮ್ರತೆ ಎಷ್ಟು ಆ ಭಗವಂತ ನೋಡುವಂಥದ್ದು ನಮ್ಮಲ್ಲಿರುವ ವಿನಯತೆ, ನಮ್ರತೆ, ಪ್ರಾಮಾಣಿಕತೆ, ನಿಷ್ಠೆ, ಅದನ್ನಷ್ಟೇ ಭಗವಂತ ನೋಡುವಂಥದ್ದು. ಇಲ್ಲಿ ನನ್ನ ಪ್ರೀತಿಯ ಸನಾತನ, ನೀನು ಇಡೀ ವಿಶ್ವದ ಉದ್ಧಾರಕನಾಗಿದ್ದರು ಮತ್ತು ದೇವತೆಗಳು ಮತ್ತು ಮಹಾನ್ ಸಂತರು ನಿನ್ನನ್ನು ಸ್ಪರ್ಶಿಸುವ ಮೂಲಕ ಪಟ್ಟರೂ ವೈಷ್ಣವ ಶಿಷ್ಟಾಚಾರವನ್ನು ಪಾಲಿಸುವುದು ಮತ್ತು ರಕ್ಷಿಸುವುದು ಭಕ್ತನ ಲಕ್ಷಣವಾಗಿದೆ ಅಂತ ಹೇಳಿದ್ರೆ ಆಲ್ರೆಡಿ ಅವರು ಮುಕ್ತಾತ್ಮರೇ. ಆಕ್ಚುಲಿ ಸನಾತನ ಗೋಸ್ವಾಮಿ ಅಂತ ಹೇಳುವಂತದ್ದು ಅಷ್ಟ ಸಖಿಗಳಲ್ಲಿ ಒಬ್ಬರಾಗಿ ಇಲ್ಲಿ ಬಂದಿರುವಂತದ್ದು. ಹಾಗಿರುವಾಗ ಅದು ಗೊತ್ತಿದ್ರು ಕೂಡ ನೀನು ನಿನ್ನ ಶಿಷ್ಟಾಚಾರವನ್ನ ನೀನು ಪಾಲಿಸ್ತಾ ಇದೆಯಲ್ವಾ, ಅದು ಒಂದು ಒಳ್ಳೆ ಭಕ್ತನ ಲಕ್ಷಣವಾಗಿದೆ ಅಂತ ಹೇಳ್ತಾರೆ. ವೈಷ್ಣವ ಶಿಷ್ಟಾಚಾರವನ್ನ ಪಾಲಿಸುವುದು ಭಕ್ತನ ಆಭರಣವಾಗಿದೆ. ಅದು ದೊಡ್ಡ ಜ್ವೆಲ್ ಇದ್ದ ಹಾಗೆ ಆ ಒಂದು ಶಿಷ್ಟಾಚಾರ ಅಂತ ಹೇಳುವಂತದ್ದು. ನಮ್ಮ ದೇಹದಲ್ಲಿ ಇರುವ ಆಭರಣ ನಿಜವಾದ ಆಭರಣ ಅಲ್ಲ. ಆ ಒಂದು ನಿಷ್ಠೆ, ಪ್ರಾಮಾಣಿಕತೆ, ವಿನಮ್ರತೆ, ವಿನಯತೆ, ಅದು ಭಕ್ತನಿಗೆ ಇರುವಂತ ಒಂದು ಆಭರಣ ಅಂತ ಹೇಳ್ಕೊಂಡು ಶಿಷ್ಟಾಚಾರವನ್ನು ಪಾಲಿಸುವ ಮೂಲಕ ನೀನು ನನ್ನ ಮನಸ್ಸನ್ನು ತೃಪ್ತಿಪಡಿಸಿದ್ದೀಯಾ. ಈ ಉದಾಹರಣೆಯನ್ನ ನಿನ್ನನ್ನಲ್ಲದೆ ಬೇರೆ ಯಾರು ತೋರಿಸಲು ಸಾಧ್ಯ? ಹೀಗೆ ಹೇಳಿ ಹರೇ ಕೃಷ್ಣ. ಹೀಗೆ ಹೇಳಿ ಅವರು ಒಂದ್ ನಿಮಿಷ, ಹಿಂದೆ ಹೋಯ್ತು ಅನ್ಸುತ್ತೆ. ಚಾಪ್ಟರ್ ಬಂತು, ನಿನ್ನೆದು ಚಾಪ್ಟರ್ ಬಂತದ್ದು. ಒಂದ್ ನಿಮಿಷ. ಸಾರಿ. ಇಲ್ಲಿ ಹೇಳ್ತಾರೆ, ಸನಾತನ ಗೋಸ್ವಾಮಿ ಉತ್ತರಿಸ್ತಾರೆ, ನನಗೆ ಹೆಚ್ಚು ನೋವು ಅನಿಸಲಿಲ್ಲ ಅಥವಾ ಶಾಖದಿಂದ ಗುಳ್ಳೆಗಳು ಇದ್ದವು ಎಂದು ನನಗೆ ತಿಳಿದಿರಲಿಲ್ಲ. ಇಲ್ಲಿ ಆಮೇಲೆ ಹೇಳ್ತಾರೆ, ಸಿಂಹದ್ವಾರವನ್ನು ದಾಟಿ ಹೋಗಲು ನನಗೆ ಯಾವುದೇ ಹಕ್ಕಿಲ್ಲ. ಆಮೇಲೆ ಇಲ್ಲಿ ಹೇಳ್ತಾರೆ, ಶಿಷ್ಟಾಚಾರದ ಇದನ್ನ ಪಾಲಿಸುವುದರ ಮೂಲಕ ನೀನು ನನ್ನನ್ನ ತೃಪ್ತಿಪಡಿಸಿದ್ದೀಯಾ. ಹೀಗೆ ಸೇವಕ ಮತ್ತು ಯಜಮಾನ ಇಬ್ಬರು ತಮ್ಮ ಮನೆಗಳಿಗೆ, ಅಂದ್ರೆ ಸನಾತನ ಗೋಸ್ವಾಮಿ ಅವರು ಚೈತನ್ಯ ಮಹಾಪ್ರಭುಗಳು ಅವರನ್ನು ಅಪ್ಪಿಕೊಳ್ಳುವುದು ಪದೇ ಪದೇ ನಿಷೇಧಿಸಿದರೂ ಕೂಡ ಭಗವಂತ ಹಾಗೆ ಮಾಡ್ತಾ ಇದ್ರು. ಹೀಗೆ ಅವನ ದೇಹವು ಸನಾತನ ದೇಹದ ತೇವಾಂಶದಿಂದ ತೊಯ್ದು ಸನಾತನನು ಬಹಳ ದುಃಖಿತನಾದನು. ಅಂದ್ರೆ ಹೀಗೆ ಹೇಳಿದ ನಂತರ ಶ್ರೀ ಚೈತನ್ಯ ಮಹಾಪ್ರಭುಗಳು ಸನಾತನ ಗೋಸ್ವಾಮಿಯನ್ನು ಅಪ್ಪಿಕೊಳ್ತಾರೆ. ಮತ್ತು ಸನಾತನ ದೇಹದ ಮೇಲಿನ ತುರಿಕೆ ಹುಣ್ಣುಗಳಿಂದ ಹೊರಹೊಮ್ಮಿದ ತೇವಾಂಶ ಭಗವಂತನ ದೇಹವನ್ನ ಆವರಿಸ್ತದೆ. ಇದನ್ನ ನೋಡಿ ಅವರಿಗೆ ತುಂಬಾ ದುಃಖಿತರಾಗ್ತಾರೆ ಸನಾತನ ಗೋಸ್ವಾಮಿ. ಆಮೇಲೆ ಹೀಗೆ ಸೇವಕ ಮತ್ತು ಯಜಮಾನ ಇಬ್ಬರು ತಮ್ಮ ಮನೆಗಳಿಗೆ ಹೊರಟರು. ಮರುದಿನ ಜಗದಾನಂದ ಪಂಡಿತರು ಸನಾತನ ಗೋಸ್ವಾಮಿಯನ್ನ ಭೇಟಿಯಾಗ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಜಗದಾನಂದ ಪಂಡಿತ ಮತ್ತು ಸನಾತನ ಗೋಸ್ವಾಮಿ ಒಟ್ಟಿಗೆ ಕುಳಿತು ಕೃಷ್ಣನ ಬಗ್ಗೆ ಚರ್ಚಿಸಲು ಪ್ರಾರಂಭಿಸಿದಾಗ ಸನಾತನ ಗೋಸ್ವಾಮಿ ತನ್ನ ದುಃಖದ ಕಾರಣವನ್ನ ಜಗದಾನಂದ ಪಂಡಿತರಿಗೆ ಹೇಳ್ತಾರೆ. ಅಂದ್ರೆ
ಜಗದಾನಂದ ಪಂಡಿತರು ಅವರ ಆಪ್ತರಾಗಿರ್ತಾರೆ ಚೈತನ್ಯ ಮಹಾಪ್ರಭುಗಳದ್ದು. ಈ ರೀತಿ ಎಲ್ಲ ಆಯ್ತು ನಿನ್ನೆ ಅಂತೆಲ್ಲ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳನ್ನು ನೋಡುವ ಮೂಲಕ ನನ್ನ ದುಃಖಗಳನ್ನು ಕಡಿಮೆ ಮಾಡಿಕೊಳ್ಳಲು ನಾನು ಇಲ್ಲಿಗೆ ಬಂದಿದ್ದೇನೆ. ಆದರೆ ಭಗವಂತ ನನ್ನ ಮನಸ್ಸಿನಲ್ಲಿರುವುದನ್ನು ಕಾರ್ಯಗತಗೊಳಿಸಲು ನನಗೆ ಅವಕಾಶ ನೀಡಲಿಲ್ಲ. ಅಂದ್ರೆ ಇಲ್ಲಿ ನೋಡಿ, ನಾನು ನನ್ನನ್ನ ಅಂದ್ರೆ ಅವರ ಒಂದು ಏನು ಯೋಜನೆ ಆಗಿತ್ತು, ರಥದ ಚಕ್ರದ ಅದಕ್ಕೆ ತಲೆ ಕೊಟ್ಟು ನಾನು ಅಲ್ಲಿಂದ ದೇಹ ತ್ಯಾಗ ಮಾಡ್ಬೇಕು ಅಂತ, ಆದ್ರೆ ಅದಕ್ಕೆ ಅವಕಾಶ ನೀಡ್ಲಿಲ್ಲ ಅಂತ ಹೇಳ್ತಾರೆ ಜಗದಾನಂದನ ಅವ್ರ ಹತ್ರ. ನಾನು ಅವನನ್ನು ಹಾಗೆ ಮಾಡದಂತೆ ನಿಷೇಧಿಸಿದರೂ ಕೂಡ ಶ್ರೀ ಚೈತನ್ಯ ಮಹಾಪ್ರಭು ನನ್ನನ್ನು ಅಪ್ಪಿಕೊಳ್ಳುತ್ತಾರೆ. ನನ್ನನ್ನು ಮುಟ್ಬಾರ್ದು ಅಂತ ನಾನು ದೂರ ಸರಿದ್ರು ಅವ್ರು ನನ್ನನ್ನು ಅಪ್ಪಿಕೊಳ್ತಾರೆ. ಮತ್ತು ಅದರಿಂದ ಅವರ ದೇಹವು ನನ್ನ ತುರಿಕೆ ಹುಣ್ಣುಗಳಿಂದ ಬರುವ ಸ್ರಾವಗಳಿಂದ ಲೇಪಿತವಾಗುತ್ತದೆ ಅಂತ ಹೇಳ್ಕೊಂಡು, ಈ ರೀತಿಯಾಗಿ ನಾನು ಅವರ ಪಾದ ಕಮಲಗಳಲ್ಲಿ ಅಪರಾಧಗಳನ್ನ ಮಾಡ್ತಾ ಇದ್ದೇನೆ ಮತ್ತು ಈ ಅಪರಾಧಗಳಿಂದ ನಾನು ಖಂಡಿತವಾಗಿಯೂ ಮುಕ್ತನಾಗುವುದಿಲ್ಲ. ಅದೇ ಸಮಯದಲ್ಲಿ ನಾನು ಭಗವಾನ್ ಜಗನ್ನಾಥನನ್ನ ನೋಡಲು ಸಾಧ್ಯವಿಲ್ಲ. ಇದು ನನ್ನ ದೊಡ್ಡ ದುರದೃಷ್ಟ ಅಂತ ಹೇಳ್ತಾರೆ. ನಾನು ಇಲ್ಲಿಗೆ ನನ್ನ ಲಾಭಕ್ಕಾಗಿ ಬಂದಿದ್ದೇನೆ, ಆದರೆ ಈಗ ನನಗೆ ಅದಕ್ಕೆ ವಿರುದ್ಧವಾಗಿ ಸಿಗ್ತಾ ಇದೆ ಎಂದು ನಾನು ನೋಡ್ತಾ ಇದ್ದೇನೆ. ನನಗೆ ನನಗೆ ಹೇಗೆ ಲಾಭವಾಗುತ್ತದೆ ಎಂದು ನನಗೆ ತಿಳಿದಿಲ್ಲ, ಅಥವಾ ನಾನು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಜಗನ್ನಾಥ್ ಪಂಡಿತ ಏನ್ ಹೇಳ್ತಾರೆ, ನೀವು ವಾಸಿಸಲು ಅತ್ಯಂತ ಸೂಕ್ತವಾದ ಸ್ಥಳ ವೃಂದಾವನ. ರಥಯಾತ್ರಾ ಉತ್ಸವವನ್ನ ನೋಡಿದ ನಂತರ ನೀವು ಅಲ್ಲಿಗೆ ಹಿಂದಿರುಗಬಹುದು ಅಂತೇಳಿ ಹೇಳ್ತಾರೆ. ಭಗವಂತನು ನೀವಿಬ್ಬರು ಸಹೋದರರೊಂದಿಗೆ ವೃಂದಾವನದಲ್ಲಿ ನೆಲೆಸಲು ಈಗಾಗಲೇ ಆದೇಶಿಸಿದ್ದಾನೆ. ಅಲ್ಲಿ ನೀವು ಎಲ್ಲ ಸಂತೋಷವನ್ನ ಸಾಧಿಸುವಿರಿ ಅಂತೇಳಿ ಹೇಳ್ತಾರೆ. ನೀವು ಬರುವ ಉದ್ದೇಶವು ಈಡೇರಿದೆ, ಏಕೆಂದರೆ ನೀವು ಭಗವಂತನ ಪಾದ ಕಮಲಗಳನ್ನ ನೋಡಿದ್ದೀರಿ. ಆದ್ದರಿಂದ ರಥದಲ್ಲಿ ಜಗನ್ನಾಥನನ್ನು ನೋಡಿದ ನಂತರ ನೀವು ಹೊರಡಬಹುದು ಅಂತೇಳಿ ಹೇಳ್ತಾರೆ ಜಗದಾನಂದ ಪಂಡಿತರು. ಸನಾತನ ಗೋಸ್ವಾಮಿ ಹೇಳ್ತಾರೆ, ನೀವು ನನಗೆ ತುಂಬಾ ಒಳ್ಳೆಯ ಸಲಹೆ ನೀಡಿದ್ದೀರಿ, ನಾನು ಖಂಡಿತವಾಗಿ ಅಲ್ಲಿಗೆ ಹೋಗುತ್ತೇನೆ, ಏಕೆಂದರೆ ಅದು ಭಗವಂತ ನನ್ನ ವಾಸಕ್ಕಾಗಿ ನನಗೆ ಕೊಟ್ಟಿರುವ ಸ್ಥಳ ಅಂತೇಳಿ ಉತ್ತರಿಸ್ತಾರೆ. ಈ ರೀತಿ ಮಾತನಾಡಿದ ನಂತರ ಸನಾತನ ಗೋಸ್ವಾಮಿ ಮತ್ತು ಜಗದಾನಂದ ಪಂಡಿತರು ತಮ್ಮ ಕರ್ತವ್ಯಗಳಿಗೆ ಮರಳ್ತಾರೆ. ಮರುದಿನ ಚೈತನ್ಯ ಮಹಾಪ್ರಭುಗಳು ಹರಿದಾಸ ಮತ್ತು ಸನಾತನ ಗೋಸ್ವಾಮಿ ಅವರ ದರ್ಶನಕ್ಕೆ ಹೋಗ್ತಾರೆ. ಹರಿದಾಸ ಅಂದ್ರೆ ಅವರಿಬ್ಬರಿಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇರೋದಿಲ್ಲ, ಹಾಗಾಗಿ ಅಲ್ಲಿಗೆ ಅವರನ್ನ ಕಾಣ್ಲಿಕ್ಕೆ ಹೋಗ್ತಾರೆ. ಹರಿದಾಸ ಠಾಕೂರರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪಾದ ಕಮಲಗಳಿಗೆ ನಮನ ಸಲ್ಲಿಸಿ ಮತ್ತು ಭಗವಂತನು ಅವರನ್ನು ಪರಮಾನಂದದ ಪ್ರೀತಿಯಿಂದ ಅಪ್ಪಿಕೊಳ್ತಾರೆ. ಸನಾತನ ಗೋಸ್ವಾಮಿ ದೂರದ ಸ್ಥಳದಿಂದ ತಮ್ಮ ನಮನ ಮತ್ತು ದಂಡವತ್ಗಳನ್ನು ಅರ್ಪಿಸ್ತಾರೆ. ಆದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರನ್ನ ಅಪ್ಪಿಕೊಳ್ಳಲು ಮತ್ತೆ ಕರೀತಾರೆ. ಅಪರಾಧಗಳನ್ನು ಮಾಡುವ ಭಯದಿಂದ ಸನಾತನ ಗೋಸ್ವಾಮಿ ಶ್ರೀ ಚೈತನ್ಯ ಮಹಾಪ್ರಭುಗಳನ್ನ ಭೇಟಿ ಮಾಡಲು ಮುಂದೆ ಬರಲಿಲ್ಲ, ಆದರೆ ಭಗವಂತ ಅವರನ್ನ ಭೇಟಿ ಮಾಡಲು ಮುಂದೆ ಬರ್ತಾರೆ. ಸನಾತನ ಗೋಸ್ವಾಮಿ ಹಿಂದೆ ಸರಿದರು, ಆದರೆ ಚೈತನ್ಯ ಮಹಾಪ್ರಭುಗಳು ಅವರನ್ನು ಬಲವಂತವಾಗಿ ಹಿಡ್ಕೊಂಡು ಅಪ್ಪಿಕೊಳ್ತಾರೆ. ಭಗವಂತನು ಅವರಿಬ್ಬರನ್ನ ತನ್ನೊಂದಿಗೆ ಕರೆದುಕೊಂಡು ಹೋಗಿ ಪವಿತ್ರ ಸ್ಥಳದಲ್ಲಿ ಕೂರಿಸಿ ನಂತರ ತ್ಯಾಗದಲ್ಲಿ ಉನ್ನತ ಸ್ಥಾನ ಪಡೆದ ಸನಾತನ ಗೋಸ್ವಾಮಿ ಮಾತನಾಡಲು ಪ್ರಾರಂಭಿಸ್ತಾರೆ. ನಾನು ಇಲ್ಲಿಗೆ ನನ್ನ ಲಾಭಕ್ಕಾಗಿ ಬಂದಿದ್ದೇನೆ ಅಂತ ಅವ್ರು ಹೇಳ್ತಾರೆ, ಆದರೆ ನಾನು ಅದಕ್ಕೆ ವಿರುದ್ಧವಾಗಿ ವರ್ತಿಸುತ್ತಿರುವುದನ್ನು ನಾನು ನೋಡ್ತಾ ಇದ್ದೇನೆ. ನಾನು ಸೇವೆ ಸಲ್ಲಿಸಲು ಅನರ್ಹ, ನಾನು ದಿನದಿಂದ ದಿನಕ್ಕೆ ಅಪರಾಧಗಳನ್ನ ಮಾಡ್ತಾ ಇದ್ದೇನೆ, ನಾನು ಸ್ವಭಾವತಃ ಕೀಳು ಜಾತಿ, ನಾನು ಪಾಪ ಚಟುವಟಿಕೆಗಳ ಕಲುಷಿತ ಜಲಾಶಯ. ಸರ್, ನೀವು ನನ್ನನ್ನು ಮುಟ್ಟಿದರೆ ಅದು ನನ್ನ ಕಡೆಯಿಂದ ದೊಡ್ಡ ಅಪರಾಧವಾಗುತ್ತದೆ. ಇದಲ್ಲದೆ ನನ್ನ ದೇಹದ ಮೇಲಿನ ಸೋಂಕಿತ ತುರಿಕೆ ಹುಣ್ಣುಗಳಿಂದ ರಕ್ತ ಹರಿಯುತ್ತಿದೆ, ನಿಮ್ಮ ದೇಹವನ್ನ ತೇವಾಂಶದಿಂದ ಲೇಪಿಸಿಕೊಳ್ಳುತ್ತಿದೆ, ಆದರೂ ನೀವು ನನ್ನನ್ನು ಬಲವಂತವಾಗಿ ಮುಟ್ತಾ ಇದ್ದೀರಿ. ಪ್ರಿಯ ಯಜಮಾನರೇ, ಭಯಾನಕ ಸ್ಥಿತಿಯಲ್ಲಿರುವ ನನ್ನ ದೇಹವನ್ನ ಮುಟ್ಟಲು ನಿಮಗೆ ಸ್ವಲ್ಪವೂ ದ್ವೇಷವಿಲ್ಲ. ಈ ಅಪರಾಧದಿಂದಾಗಿ ನನಗೆ ಶುಭವಾದ ಎಲ್ಲವೂ ನಾಶವಾಗುತ್ತದೆ ಅಂತೇಳಿ ಹೇಳ್ತಾರೆ. ಆದ್ದರಿಂದ ಇಲ್ಲಿಯೇ ಇರುವುದರಿಂದ ನನಗೆ ಯಾವುದೇ ಶುಭ ಫಲ ಸಿಗುವುದಿಲ್ಲ ಎಂದು ನಾನು ನೋಡ್ತಾ ಇದ್ದೇನೆ. ರಥಯಾತ್ರಾ ಉತ್ಸವದ ನಂತರ ಬೃಂದಾವನಕ್ಕೆ ಮರಳಲು ದಯವಿಟ್ಟು ನನಗೆ ಆದೇಶ ನೀಡಿ ಅಂತೇಳಿ ಕೇಳಿಕೊಳ್ತಾರೆ. ನಾನು ಜಗದಾನಂದ ಪಂಡಿತರನ್ನ ಸಂಪರ್ಕಿಸಿ ಅವರ ಅಭಿಪ್ರಾಯ ಕೇಳಿದ್ದೇನೆ ಮತ್ತು ಅವರು ನನಗೆ ವೃಂದಾವನಕ್ಕೆ ಹಿಂತಿರುಗಲು ಸಲಹೆಯನ್ನ ನೀಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಇದನ್ನು ಕೇಳಿದ ಚೈತನ್ಯ ಮಹಾಪ್ರಭುಗಳು ಕೋಪಗೊಂಡ ಚಿತ್ತದಿಂದ ಜಗದಾನಂದ ಪಂಡಿತರನ್ನ ಶಿಕ್ಷಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಹೊಸ ಹುಡುಗ, ಆದರೆ ಅವನು ತುಂಬಾ ಹೆಮ್ಮೆ ಪಡುತ್ತಾನೆ. ನಿನ್ನಂತಹ ವ್ಯಕ್ತಿಗೆ ಸಲಹೆ ನೀಡಲು ತಾನು ಸಮರ್ಥನೆಂದು ಅವನು ಭಾವಿಸುತ್ತಾನೆ ಅಂತ ಹೇಳ್ತಾರೆ. ಅವನು ಆಧ್ಯಾತ್ಮಿಕ ಪ್ರಗತಿಯ ವಿಷಯಗಳಲ್ಲಿ ಮತ್ತು ಸಾಮಾನ್ಯ ವ್ಯವಹಾರಗಳಲ್ಲಿಯೂ ಸಹ ನೀವು ಅವನ ಆಧ್ಯಾತ್ಮಿಕ ಗುರುವಿನ ಮಟ್ಟದಲ್ಲಿ ಇರುತ್ತೀರಿ, ಆದರೂ ತನ್ನದೇ ಆದ ಮೌಲ್ಯವನ್ನ ತಿಳಿಯದೆ ಅವನು ನಿಮಗೆ ಸಲಹೆ ನೀಡಲು ಧೈರ್ಯ ಮಾಡುತ್ತಾನೆ ಅಂತೇಳಿ ಆ ಜಗದಾನಂದ ಪಂಡಿತ ನಿನ್ಗೆ ಸಲಹೆ ಕೊಡುವಷ್ಟೇನಿಲ್ಲ, ನೀನೇ ಅವನಿಗೆ ಆಧ್ಯಾತ್ಮಿಕ ಇದ್ರಲ್ಲಿ ಅವನಿಗಿಂತ ಉನ್ನತ ಮಟ್ಟದಲ್ಲಿ ಇದ್ದೀರಾ ಅಂತ ಹೇಳ್ಕೊಂಡು ಚೈತನ್ಯ ಮಹಾಪ್ರಭು ಸನಾತನ ಗೋಸ್ವಾಮಿಗೆ ಹೇಳ್ತಾರೆ. ನನ್ನ ಪ್ರೀತಿಯ ಸನಾತನ, ನೀನು ನನ್ನ ಸಲಹೆಗಾರನ ಮಟ್ಟದಲ್ಲಿ ಇದ್ದೀಯಾ, ಏಕೆಂದರೆ ನೀನು
ಒಬ್ಬ ಅಧಿಕೃತ ವ್ಯಕ್ತಿ, ಆದರೆ ಜಗ ನಿನಗೆ ಸಲಹೆ ಕೊಡಲು ಬಯಸುತ್ತಾಳೆ, ಅದು ತುಂಟ ಹುಡುಗನ ಅಹಂಕಾರ ಅಂತೇಳಿ ಹೇಳ್ತಾರೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಜಗದಾನಂದ ಪಂಡಿತರನ್ನು ಹೀಗೆ ಗದರಿಸುತ್ತಿದ್ದಾಗ ಸನಾತನ ಗೋಸ್ವಾಮಿ ಭಗವಂತನ ಪಾದಗಳಿಗೆ ಬಿದ್ದು, ಜಗದಾನಂದರ ಅದೃಷ್ಟಶಾಲಿ ಸ್ಥಾನವನ್ನು ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ. ಅಂದ್ರೆ ಎಷ್ಟು ಆತ್ಮೀಯರಾಗಿದ್ದಾರೆ ಜಗದಾನಂದರು ಮತ್ತೆ ನೀವು ಅಂತ ಹೇಳ್ಕೊಂಡು, ನನ್ನ ದುರದೃಷ್ಟವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಈ ಜಗತ್ತಿನಲ್ಲಿ ಜಗದಾನಂದರಷ್ಟು ಅದೃಷ್ಟಶಾಲಿ ಯಾರೂ ಇಲ್ಲ. ಸ್ವಾಮಿ, ನೀವು ಜಗದಾನಂದರಿಗೆ ಪ್ರೀತಿಯ ಸಂಬಂಧಗಳ ಅಮೃತವನ್ನ ಕುಡಿಯುವಂತೆ ಮಾಡುತ್ತಿದ್ದೀರಿ. ಆದರೆ ನನಗೆ ಗೌರವಯುತ ಪ್ರಾರ್ಥನೆಗಳನ್ನ ಸಲ್ಲಿಸುವ ಮೂಲಕ ನೀವು ನನಗೆ ನಿಮ್ಮ ನಿಂಬ ಮತ್ತು ನಿಷಿಂದಾದ ಕಹಿ ರಸವನ್ನು ಕುಡಿಯುವಂತೆ ಮಾಡುತ್ತೀರಿ. ನೀವು ನನ್ನನ್ನು ನಿಮ್ಮ ಆತ್ಮೀಯ ಸಂಬಂಧಿಗಳಲ್ಲಿ ಒಬ್ಬನನ್ನಾಗಿ ಸ್ವೀಕರಿಸದಿರುವುದು ನನ್ನ ದುರದೃಷ್ಟಕರ. ಆದರೆ ನೀವು ಸಂಪೂರ್ಣವಾಗಿ ಸ್ವತಂತ್ರ ದೇವೋತ್ತಮ ಪರಮ ಪುರುಷ. ಇದನ್ನು ಕೇಳಿ ಚೈತನ್ಯ ಮಹಾಪ್ರಭುಗಳು ಸ್ವಲ್ಪ ನಾಚಿಕೆ ಪಟ್ಟರು. ಸನಾತನ ಗೋಸ್ವಾಮಿಯನ್ನು ತೃಪ್ತಿಪಡಿಸಲು ಅವರು ಈ ಕೆಳಗಿನ ಮಾತುಗಳನ್ನ ಹೇಳ್ತಾರೆ. ನನ್ನ ಪ್ರಿಯ ಸನಾತನ, ದಯವಿಟ್ಟು ಜಗದಾನಂದರು ನಿನಗಿಂತ ನನಗೆ ಹೆಚ್ಚು ಪ್ರಿಯರೆಂದು ಭಾವಿಸಬೇಡ. ಆದಾಗ್ಯೂ ನಾನು ಶಿಷ್ಟಾಚಾರದ ಉಲ್ಲಂಘನೆಯನ್ನ ಸಹಿಸುವುದಿಲ್ಲ. ನೀನು ಶಾಸ್ತ್ರಗಳಲ್ಲಿ ಅನುಭವಿಸಿದ್ದ ವಿದ್ವಾಂಸ, ಆದರೆ ಜಗ ಒಬ್ಬ ಚಿಕ್ಕ ಹುಡುಗ. ನನ್ನನ್ನು ಮನವೊಲಿಸುವ ಶಕ್ತಿ ನಿನಗೆ ಇದೆ. ಅನೇಕ ಸ್ಥಳಗಳಲ್ಲಿ ನೀನು ಈಗಾಗಲೇ ಸಾಮಾನ್ಯ ನಡವಳಿಕೆ ಮತ್ತು ಭಕ್ತಿ ಸೇವೆಯ ಬಗ್ಗೆ ನನಗೆ ಮನವರಿಕೆ ಮಾಡಿಕೊಟ್ಟಿದ್ದೀಯಾ. ಜಗ ನಿನಗೆ ಸಲಹೆ ನೀಡುವುದು ನನಗೆ ಅಸಹನೀಯ, ಆದ್ದರಿಂದ ನಾನು ಅವನನ್ನು ಶಿಕ್ಷಿಸುತ್ತಿದ್ದೇನೆ ಅಂತೇಳಿ ಹೇಳ್ತಾರೆ. ಹರೇ ಕೃಷ್ಣ. ಟೈಮ್ ಆಯ್ತಲ್ಲ, ನಿಲ್ಲಿಸುವಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಗವೇಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಂಡ್ ಮಾಡ್ತೇನೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಶ್ರೀ ಸನಾತನ ಗೋಸ್ವಾಮಿ ಕಿ ಜೈ. ಶ್ರೀ ಶ್ರೀ ರಾಧಾ ಗೋವಿಂದ್ ಕಿ ಜೈ. ಶ್ರೀ ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರಲ್ಲ? ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಇದು ಎಂಡ್ ಮಾಡ್ಲಿಕ್ಕೆ ಮನಸ್ಸು ಬರುದಿಲ್ಲ, ಆ ರೀತಿ ಇದೆ ಇವತ್ತಿನ ಚಾಪ್ಟರ್ ಅಲ್ವಾ? ಹರೇ ಕೃಷ್ಣ. ನಿಲ್ಲಿಸ್ಲಿಕ್ಕೆ ಮನಸ್ಸು ಬರ್ತಾ ಇಲ್ಲ. ಹರೇ ಕೃಷ್ಣ. ಧನ್ಯವಾದಗಳು. ಇವತ್ತು ಏಕಾದಶಿ, ಎಲ್ಲರೂ ಏಕಾದಶಿ ವ್ರತ ಮಾಡ್ತಾ ಇದ್ದೀರಲ್ವಾ? ಹರೇ ಕೃಷ್ಣ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ರೀನಾ ಮಾತಾಜಿ, ನೀವು ಎಂಡ್ ಮಾಡ್ಬೇಕು ಮೀಟಿಂಗ್. ಹರೇ ಕೃಷ್ಣ. ರೀನಾ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ. ಹಾಕೊಂಡಿದ್ದಾಳೆ, ಕಾಣಲ್ಲ. ಲೈಟ್ ಹಾಕೊಂಡಿದ್ದಾಳೆ ಮಧ್ಯ, ಆ ಕಡೆ ಈ ಕಡೆ ಹಾಕೊಂಡಿದ್ದಾಳೆ, ಕಾಣಲ್ಲ. ಹರೇ ಕೃಷ್ಣ. ಇದ್ದೀರಾ ರೀನಾ ಮಾತಾಜಿ? ನೀವೇ ಹೋಸ್ಟ್ ಆಗಿದ್ದೀರಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ರೀನಾ ಮಾತಾಜಿ, ನೀವೇ ಹೋಸ್ಟ್ ಆಗಿದ್ದೀರಾ, ನೀವೇ ಎಂಡ್ ಮಾಡ್ಬೇಕು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಅವ್ರ ಫೋನ್ ಕಾಲ್ ಬಂದಿದೆ ಅನ್ಸುತ್ತೆ ಮಾತಾಜಿ, ಬಿಸಿ ಬಿಟ್ಟಿದೆ, ಮಾಡ್ತಾರೆ ಅನ್ಸುತ್ತೆ. ಓಕೆ ಓಕೆ ಓಕೆ. ಅಂದ್ರೆ ಇವತ್ತಿನ ಶ್ಲೋಕ ಎಲ್ಲಿವರೆಗೆ ಮಾಡ್ಬೇಕಿತ್ತು ಅಷ್ಟು ಮಾಡಿದ್ದೇನೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿಯೇ ನಾನು ಮಾಡಿದೆ. ಇವತ್ತಿನ ಕೊಟ್ಟಿರುವ ಇದು ಕಂಪ್ಲೀಟ್ ಆಗಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಫಾಸ್ಟ್ ಆಯ್ತಾ ಹೇಳಿದ್ದು? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಹಾಗಲ್ಲ, ಅದು ಕೇಳಿಸ್ಕೊಂಡು ಹೋಗುವಷ್ಟು ಇದಿತ್ತ, ಅಷ್ಟು ಫಾಸ್ಟ್ ಆಗ್ತದೆ ಅಂದ್ರೆ ಅಷ್ಟು ಇದೆ ಅಲ್ಲ ಶ್ಲೋಕ, ಹಾಗಾಗಿ ಫಾಸ್ಟ್ ಹೇಳ್ಬೇಕಾಗ್ತದೆ. ಹರೇ ಕೃಷ್ಣ. ನೀವೇ ಲೀವ್ ಆಗುದು ಬೆಟರ್. ಮಾತಾಜಿ ಬರ್ತಾ ಇಲ್ಲ. ಎಲ್ಲ ನೀವೇ ಲೀವ್ ಹಾಕೊಳ್ಳಿ ಆಯ್ತಾ? ಹರೇ ಕೃಷ್ಣ. ನಾನು ಲೀವ್ ಆಗ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಕೃಷ್ಣ ಮಾತಾಜಿ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ ಧನ್ಯವಾದ.